ಅರ್ಜೆಂಟ್ ಮಾವು. ನಾವು ಮೊದಲನೇದಾಗಿ ವಿಡಿಯೋ ಮಾಡಿದಾಗ ಅರ್ಜೆಂಟ್ ಮಾವನ್ನ ಪರಿಚಯ ಮಾಡಿಕೊಟ್ಟಿದ್ವಿ. ಇವತ್ತು ಅರ್ಜೆಂಟ್ ಮಾವು ಬ್ರ್ಯಾಂಡ್ ಆಗಿದೆ. ರೋಸ್ ಅಲ್ಲಿ ಗ್ರೀನ್ ರೋಸ್. ಓ ರಾಮ, ಇದು ಬ್ಲಾಕ್ ಇದೆ, ನಾನು ತೋರಿಸ್ತೇನೆ. ತೈವಾನ್ ಪಿಂಕ್ ಇದೆಂತ ಸರ್? ಇಲ್ಲಿ ಇಷ್ಟು ಚಿಕ್ಕದಲ್ಲಿ ಉಂಟು, ಅಡಿಯಲ್ಲಿ ತರುಂಟು ನೋಡಿ, ಇಲ್ಲಿ ಉಂಟು ನೋಡಿ, ಚಿಕ್ಕ ಗಿಡದಲ್ಲಿ ಉಂಟು. ಅಲ್ಲ ಇಲ್ಲೊಂದು ಉಂಟಲ್ಲ, ಅಲ್ಲಿ ಉಂಟು. ಇದು ಎಂತ ಮರ? ಇಷ್ಟು ಚಿಕ್ಕದಲ್ಲಿ ಬೇಳೆ ಆಗ್ತದೆ. ಆಲ್ ಸೀಸನ್ ಹಲಸು, ಗಮ್ಲೆಸ್, ಹೌದು, ಮಾಯನ ರಹಿತ. ರಾಮಫಲ, ಸೀತಾಫಲ, ರಾಮಫಲ, ಸೀತಾಫಲ, ಇನ್ನು ಬಳಬಳ. ಈಗ ಇಲ್ಲಿ ನಿಮ್ಮ ಹತ್ರ ಎಷ್ಟು ವೆರೈಟಿ ಮಾವಿಂದು ಉಂಟು ಸರ್? ಒಂದು 62 ವೆರೈಟಿ ಉಂಟು. 62 ವೆರೈಟಿ ತೆಂಗಿನ ಗಿಡಗಳು. ಒಳ್ಳೆ ಧರ್ಮಪುರಿ ಇದೆ, ಊರಿಂದ ಇದೆ, ಮಲೇಷಿಯನ್ ಇದೆ, ಟೀನ್ಟುಡಿ ಇದೆ. ಭೂತಲೆ ಬಲಸರುಂಡಣ್ಣ ಕೇಪಲವು ಹುಡ್ಕೊಂದಿಲ್ಲ ರಂದೆ ಮೂಲು ಏತ್ಲಂಡು ಕೊನೊಪ್ಪನೆ ನಡಪನೆ ಬಲ ಸುನ್ನೆ. ಎಸ್ ವಿಹಾರಿ ಆನೆ ಕೊಂಚ ಪುದಾರಂಡ್ ಈರ್ ದೆತೋನ್ ಮಾರಲ್ಲ ಎಲ್ಲೇನಾ ಪುದಾರ್ ಈರ್ ದಿ ಬುಕ್ ನನ್ನ ಏನು ಬೇತೆ ಹಾಕಲು ಬತ್ತೊಂಡ ಈರ್ನ ಬಾಲೆ ಆತಾವು ಎರಡು ಮಲ್ಲ ನೆಂಡಿ ಅಲ್ಲ ಅಲ್ಲ ಏಬೇ ಈಗ ಒಂದು ಆಫರ್ ಹಾಕಿದೆ ಈ ವಿಡಿಯೋ ನೋಡಿ ಬಂದವರಿಗೆ. ಹೌದು, ಈ ವಿಡಿಯೋದ ನಂತರ ಆಫರ್ 80 ರೂಪಾಯಿ ನೋಡಿ. ಈ ಗಿಡ 100 ಇತ್ತು 80ಕ್ಕೆ ತಗೊಂಡೋಗಿ, 80 ಇತ್ತು 60ಕ್ಕೆ ತಗೊಂಡೋಗಿ, 60 ಇತ್ತು 50ಕ್ಕೆ ತಗೊಂಡೋಗಿ ಬನ್ನಿ. ಈಗ ನಾವು ಹೇಳಿದ ಎಲ್ಲ ಆಫರ್ಗಳು ಲಭ್ಯ. ನಿಮಗೆ ಗಾರ್ಡನ್ ಅಲ್ಲಿ ಅತ್ಯದ್ಭುತವಾದಂಥ ಹೂವಿನ ಗಿಡಗಳು ಬೇಕಾ, ಅಥವಾ ಗಾರ್ಡನ್ ಚಂದ ಕಾಣಬೇಕಾ, ಗಾರ್ಡನ್ ಅಲ್ಲಿ ಒಂದು ಆನೆ ಆಕಾರದ ಗಿಡ ಬೇಕಾ, ಜಿರಾಫೆ ಬೇಕಾ, ಅಥವಾ ಒಂದು ರೌಂಡಿನ ಗಿಡಗಳು ಬೇಕಾ, ಗಾರ್ಡನ್ ತುಂಬ ಚಂದ ಮಾಡಬೇಕಾ, ಇಲ್ಲಿಗೆ ಬನ್ನಿ. ಬುಕ್ರಂಪಾಡಿಯಲ್ಲಿರುವಂಥ ನಿಸರ್ಗ ಗಾರ್ಡನ್ ನರ್ಸರಿಯಲ್ಲಿ ನಾವಿದ್ದೇವೆ. ಇಲ್ಲಿ ಈಗ ನಾವು ನಿಮಗೆ ಮೊದಲನೇದಾಗಿ ತೋರಿಸ್ತಾ ಇರೋದು ಇಲ್ಲಿರ್ತಕ್ಕಂತಹ ಮಾವಿನ ಗಿಡಗಳು. ಇವೆಲ್ಲವೂ ಕೂಡ ಸೇಲ್ ಆಗಿವೆ. ಇವೆಲ್ಲವೂ ಕೂಡ ಸೇಲ್ ಆಗಿರುವಂಥ ಗಿಡಗಳು. ಒಳಭಾಗಕ್ಕೆ ಹೋಗುವ. ಇಲ್ಲಿಗ ನಿಮಗೆ ತುಂಬ ಗಿಡಗಳನ್ನು ನಾವು ತೋರಿಸ್ತಾ ಇದ್ದೇವೆ. ಒಳಭಾಗದಲ್ಲಿ ಮತ್ತಷ್ಟು ವಿವರಗಳೊಂದಿಗೆ ನಾವು ನಿಮಗೆ ಸಂಪೂರ್ಣವಂತ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಇಲ್ಲಿ ಹಲಸು ಇದೆ, ಅನಂತರ ಗಾರ್ಡನಿಂಗ್ ಗಿಡಗಳಿದ್ದಾವೆ, ಬೇರೆ ಬೇರೆ ಗಿಡಗಳಿದ್ದಾವೆ, ರಂಬುಟನ್ ಗಿಡಗಳಿದ್ದಾವೆ. ಎಲ್ಲ ಗಿಡಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತೇವೆ. ಜೊತೆಗೆ ಈಗ ನಿಮಗೆ ಗಾರ್ಡನಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಇವೆಲ್ಲವೂ ಕೂಡ ಗಾರ್ಡನಿಂಗ್ ಗಿಡಗಳು. ನೋಡಿ, ತುಂಬ ಚಂದದ ಗಾರ್ಡನಿಂಗ್ ಗಿಡವನ್ನು ಇವರು ರೆಡಿ ಮಾಡಿದ್ದಾರೆ. ಈ ಗಾರ್ಡನಿಂಗ್ ಗಿಡವನ್ನು ತಾವೀಗ ನೋಡ್ತಾ ಇದ್ದೀರಿ. ಎಲ್ಲವೂ ಕೂಡ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಇದೆ. ಜೊತೆಗೆ ಗುಂಡು ಅಥವಾ ರೌಂಡ್ ನೋಡಿ, ಗುಂಡು ಗಿಡ ಅಥವಾ ರೌಂಡ್ ಗಿಡ ಬಹಳ ಚಂದ ಕಾಣ್ತದೆ ನೋಡಿ. ಇದು ಕೂಡ ನಿಮ್ಮ ಗಾರ್ಡನನ್ನು ಅಲಂಕರಿಸಲಿಕ್ಕೆ ಬಹಳ ಚಂದ. ಅದ್ರ ಜೊತೆಗೆ ಈ ಗಿಡಗಳು ಕೂಡ ಬಹಳ ಖುಷಿ ಆಗುತ್ತೆ, ನೋಡ್ಲಿಕ್ಕೆ ಕೂಡ ಖುಷಿ, ಅಂದವನ್ನು ಹೆಚ್ಚಿಸುತ್ತೆ. ಜೊತೆಗೆ ನಿಮ್ಮ ಗಾರ್ಡನಿಗೆ ಒಂದು ಹೊಸ ಲುಕ್ಕನ್ನು ಕೊಡ್ತದೆ ಇಂಥ ಗಿಡಗಳು ಅನ್ನುವಂಥದ್ದು. ಆ ಜೊತೆಗೆ ಅಲ್ಲೊಂದು ಸ್ಟ್ರೈಟ್ ಗಿಡ ಇದೆ, ಆ ಗಿಡವೂ ಕೂಡ ನಿಮ್ಮ ಗಾರ್ಡನ್ನ ಅಂದವನ್ನು ಹೆಚ್ಚಿಸುತ್ತೆ. ಒಳಭಾಗಕ್ಕೆ ಹೋದಾಗ ನಿಮಗೆ ಬಿಗ್ ಆಫರ್ಗಳನ್ನು ಈ ಒಂದು ವಿಡಿಯೋ ನೋಡಿದ್ದೇವೆ ಅಂತ ಏನಾದರೂ ಹೇಳಿದರೆ ನಿಮಗೆ ದೊಡ್ಡದೊಂದು ಆಫರನ್ನು ಕೊಡಲಿಕ್ಕೂ ಕೂಡ ಇವರು ಮನಸ್ಸು ಮಾಡ್ತಾರೆ. ಅದನ್ನು ಕೂಡ ನೀವು ಬಂದು ಹೇಳಬೇಕಿಲ್ಲಿ, ನಾವು ಈ ವಿಡಿಯೋ ನೋಡ್ಕೊಂಡು ಬಂದ್ವಿ ಅಂತ. ಇದೆಲ್ಲವೂ ಕೂಡ ಗಾರ್ಡನಿಂಗ್ ಗಿಡಗಳು, ಬಹಳ ವಿಶೇಷವಾದ ಗಿಡಗಳಿದ್ದಾವೆ. ಆನೆ ಬೇಕಾ? ಆನೆ ಎಲ್ಲಿಂಟು. ಆನೆ ತಗೊಳ್ಬೇಕಾ? ನೀವು ಅಲ್ಲಿ ಯಾವುದೋ ಒಂದು ದೇವಸ್ಥಾನದ ಎದುರಲ್ಲ ಸದಾ ನೀವು ಆ ಸೊಂಡಿಲನ್ನು ಮುಟ್ಟಬಹುದು, ಏನು ಮಾಡೋದಿಲ್ಲ. ಈ ಆನೆ ಯಾವುದೇ ರೀತಿಯಲ್ಲಿ ನಿಮಗೆ ಒಂಟಿಸಲಾಗದ ರೀತಿ ದಾಳಿ ಮಾಡೋದಿಲ್ಲ. ಈ ಆನೆಯನ್ನು ನಿಮ್ಮ ಮನೆ ಎದುರು ಎರಡು ಇಟ್ಟರೆ ಆನೆ ಸೂಪರ್ ಸೊಂಡಿಲೆತ್ತಿ ನಿಂತಿದೆ. ಬನ್ನಿ, ಇದು ಆನೆ ಎಂಚುಂಡು ಆನೆ ಬಾರಿ ಪೊರ್ಲುಂಡಿ ತೋಟಗಾರ್ಪುಣ ಆನೆ ಹಿಡ್ದಲ್ಲ ಬಾರಿ ಶೋಕುಂಡು. ತೋಟಕ್ಕೆ ಬರ್ಪಣ ಆನೆ ಹಿಡ್ದಲ್ಲ ಬಾರಿ ಶೋಕುಂಡಿ ತೋಟಕ್ಕೆ ಆನೆ ಬರ್ಪಣ ಓಕ
ಆತ ಮಗ ಅಣ್ಣ ಒಂದು ಆನೆದ ಅಂಜಿ ಇಂಚ ಸ್ಟ್ರೈಟ್ ಸೊಂಡಿಲ್ ಬರುವಂತ ಇಂಚ ಸೂಪರ್ ಜಾ ಎರಡು ಸೊಂಡಿಲು ಇಂಚ ಇಜ್ಜತಿ ಎಂಚ ಇಂಚ ಬರೋಣ ಆಯ್ ನಾಟಕ ಮಲ್ಪುರ ಆಗ್ಬಿಡತ ಎಂಚ ಮಲ್ಪುನಿ ಅವೇದಾಯಿ ತಿರ್ಗಿದ್ ಬತ್ತనండి ಆರಡಿಗೆ ಇಲ್ಲ ಯಾರು ಬಂದ್ ಪೇರು ಸರ್ ಎಂಚುಂಡು ಆನೆ ಆನೆ ಸೂಪರ್ ನಾನದ ಕಿನ್ನಿದಲ್ಕ ನೆಂಡು ಆನೆದಕ್ಕಿಂತ ಕೆಬಿ ಆಡುಜಿ ಮಾತ್ರ ಆಟ ಆಡತ್ತೆ ಕೆಬಿ ಆಡುಜಿ ಆಟ ನೋಡತ್ತೆ ನಮ್ಮ ನರ್ಸರಿ ಡಿಪ್ನೆ ಓ ಅತೆ ಮರತು ಒಬ್ಬನ ತೂನಗ ಕೆಬಿ ಆಡರೆ ನಮ್ಮ ನರ್ಸರಿ ಡಿಪ್ನೆ ತಾಕ ಅಂದಂದು ಅಂದ್ ಇತೆ ಎಂಚ ಓ ಮಾತ ಬಾರಿ ಖುಷಿ ಅಂಡಿರೆ ಆನೆತ ಪುದರ್ ಎಂಚ ಹಾ? ಆನೆತ ಪುದರ್ ಈರ್ ದೀನ ಈರ್ ಇಲ್ಲಡೆ ಪತ್ತೋ ಪರಂಡ ವಿಹಾರಿ ಹಾ? ವಿಹಾರಿ ಇಂದಿಪ್ಪಾಡು ಹನುಮಾನ್ ಅಂಚಿಗೆ ಇಪ್ಪಾಡು ಹನುಮಾನ್ ನಂಚಿಪಡು ವಿಹಾರೆಂದು ಆನೆ ಕೊಂಚ ಪುದರ ಉಂಡು ವಿಹಾರಿಗೆ ವಿಹಾರಿ ಆನೆ ಓಕೆ ತೋಲೆ ಇಂದು ಎರ್ದು ಬುಕ್ಕ ನಿಕ್ಲೆ ಮಾತೊಂದು ಬಿಗ್ ಆಫರ್ ಉಂಡು ಈ ವಿಡಿಯೋ ಅಪ್ಲೋಡ್ ಆಯಿ ಬುಕ್ಕ ಮುಲ್ಪೈ ಪುನಃ ರೋಸುಗು ಯಾನೇ ರೇಟ್ ದೀಪ ಎನ್ಪರ್ಪೈ ಓಕೆ ಸರ್ ಇತ್ತೆ ನೂದತ ಎನ್ಪರ್ಪೈಗೆ ಬಿಗ್ ಆಫರ್ ತುಲೆ ತೊಜ್ಪಲೆ ಕಾರ್ತಿಕ್ ಎನ್ಪರ್ಪೈಗೆ ಬಿಗ್ ಆಫರ್ ಆಗಸ್ಟ್ ಒಂಜಿ ಮುಟ್ಟ ಮಾತ್ರ ರೋಸುಗು ಅವಳು ಎಡ್ಡೆನೆ ಎನ್ಪರ್ಪೈ ಆನೆಗೊಂಜಿ ನಾಮಕರಣ ಅಂಡ್ ಬಲೆ ಅಕ್ಕ ಎಂಚಿನಗೆ ವಿಹಾರಿ ಆಂಡಾತ ಇರ್ ಬತ್ತದೊಂಜಿ ಬ್ರಹ್ಮೋಪದೇಶ ಮಲ್ಪೋರ ಅಂದತೆ ಇಜ್ಜಿ ನಮ್ಮ ಶೆಟ್ರ್ ನಂಕ್ಲು ಅನ್ಲ ವಿಹಾರಿಂದ ನಾಮಕರಣ ಮಲ್ತಾರತ ಉಪದೇಶ ಪುರ ಏರೆಗ್ಲ ಮಲ್ಪುಜಿ ಉಪದೇಶ ಮಲ್ಪ ದೀಪರ ದೀಲೆ ಬುದಾರ್ ನೋಡಿ ವಿಹಾರಿ ಎಸ್ ವಿಹಾರಿ ಆನೆಗೊಂಜಿ ಪುದರ ಅಂಡ್ ಎಕ್ಸ್ಕ್ಲೂಸಿವ್ అయినంచిత్న ಮಾಹಿತಿ ವಿಹಾರಿ ನಿಕ್ಲ ಇಲ್ಲಡೆ ಕೊನೆಯರ್ನ ನಿಕ್ಲ ಇಲ್ಲುಲ ಸೂಪರ್ ಅದಿಪ್ಪುಂಡು ಈರ್ ದೆತೋನ್ವಾರಲ್ಲ ಎಲ್ಲೇನಾ ಪುದರ್ ಈರ್ ದಿ ಬುಕ್ಕ ನನ್ನ ಇನ್ನು ಬೇತೆ ಹಾಕಲು ಬತ್ತೊಂಡ ಈರ್ನ ಬಾಲ್ಯಾತವು ಎರಡು ಮಲ್ಲ ಆನೆ ಉಂಡಿ ಅಲ್ಲೇ ಅಲ್ಲು ಎಬೆ ಓಯ್ ಸೆಲೆಕ್ಷನ್ ಉಂಡು ಬಾರಿ ಓ ಈರ್ ದಾದತು ಯಾರ್ ಇದ್ದ ಖುಷಿಯನು ಖುಷಿಯೇನವೇ ಬೇತೆ ಬೇತೆ ಮಲ್ಲಿಗೆ ಅಂತ ಉಂಡು ಹಾ. ಶ್ರೀಲಂಕಾ ಮಲ್ಲಿಗೆ ಎಂದು ಶ್ರೀಲಂಕಾದ ಹಾ ಮೇನ ಮಲಿಂಗನ ಮಲ್ಲಿಗೆ ನನ್ನ ಬರ್ಕೋ ತೋಚುಂಡು ಆತ ಬಲೆ ಬಲೆ ಪೂರತೆ ತಪ್ಪಲೆ ಎಸ್ ರೋಸು ತೂಲೆ ಎಂಚ ಸೋಕೊಂಡು ಸರ್ ಎಂಚುಂಡು ದಾದ ಅನ್ಪರೆ ಸೂಪರ್ ಸೂಪರ್ ಓ ಓ ಸೂಪರ್ ಪೂರ ಪೂರ ಸೂಪರ್ ಗುಲಾಬಿ ರೆಡ್ ನರ್ಸರಿ ಪೂರ ಬಾರಿ ಸೋಕುಂಡು ಬಾರ ಸೋಕುಂಡ ಎಸ್ ತುಲೆ ಐತೆ ತೂವೊಂದುಲ್ಲೇರೆ ಹೇಗುಂಟಾ ಸೂಪರ್ ಯಾವುದು ಸೂಪರ್ ದಾದಕ ಏನ್ ಓ ಸೂಪರ್ ಉಂಡಕ ಎಲ್ಲ ಸೂಪರ್ ಎಲ್ಲ ಸೂಪರ್ ಅದು ಒಂದು ಎರಡು ನಿಮಗೆ ಇಷ್ಟ ಆದ್ದು ಇದು ರೋಸ್ ಎಲ್ಲ ಸೂಪರ್ ರೋಸ್ ಎಲ್ಲ ಸೂಪರ್ ಉಂಟಾ ನೋಡಿ ಆಫರ್ ಉಂಟಾ ಅಂತ ತಗೊಳ್ಳಿ ನೋಡ್ತಾ ಇದ್ದೀರಾ ಓಕೆ ಎಲ್ಲ ಗಿಡಗಳ ನೋಡ್ತಾ ಇದ್ದೀರಿ ತುಲೆ ಇಡೆ ಬಲ್ಲೆ ಇಂದೆ ಕಾರ್ತಿಕ್ ತಂದಂಡ ಉಮೇಶ್ ಮಿತ್ತಾಡ ಕೆರೆಗಂಡ ಪೂಕೋರೊಡು ಅಡಿ ಉಂಡು ಎಲ್ಲೇಟೆ ಬಾರ ಸೊಕದ ಎಲ್ಲೇಟೆ ಪೂಕೋರೊಲಿ ನಡ್ಪನೆ ಕೊಯ್ಪನೆ ಕೊರ್ಪನೆ ಎಂದೆ ಭೂತೋಲೆ ಬಲ ಸರ್ ಉಂಡಣ್ಣ ಕೇಪಲವು ಹುಡ್ಕೊಂದಿಲ್ಲ ರಂದೆ ಮೂಲು ಏತ್ಲ ಉಂಡು ಕೊನೊಪ್ಪನೆ ನಡ್ಪನೆ ಬಲ ಸುನ್ನೆ ದಾಯ್ತದೆ ತೊಂಡಾರೆ ಗುಲಾಬಿ ಗಿಡ ದೇರ್ತು ಧ್ವಜಪಲೆ ಆಗಿ ಗುಲಾಬಿ ಹೇಗುಂಟು ಸೂಪರ್ ಉಂಟು ಸೂಪರ್ ಉಂಟಾ ಇದು ಐಟ್ ರಡ್ಡು ಗುಲಾಬಿ ಹಣ್ಣೊಂದು ಖುಷಿ ಅಂಡ ಅದ ರಡ್ಡು ಗುಲಾಬಿ ರಡ್ಡು ತೊಟ್ಟು ಪೂರುಂಡು ಈ ಸರ್ತಿ ಮುಗ್ಗುಲುಂಡು ಹೇಗನಿಸ್ತಾ ಚೆನ್ನಾಗನ್ಸ್ತಾ ಈಗ ಯಾರು ಸಜೆಸ್ಟ್ ಮಾಡಿದ ಅದು ತಗೊಳ್ಳಿ ಅಂತ ನೀವೇ ಯಾರು ನೀವ್ ಹೇಳಿದ ಅವ್ರು ಹೇಳಿದ ಇವ್ರು ಹೇಳಿದ ಅವ್ರು ಹೇಳಿದ ಎಂಚುಂಡಕ್ಕ ಗುಲಾಬಿ ಗಿಡ ಸೋಕುಂಡದ ಎಂಚುಂಡು ಬಿಟ ಸೋಕುಂಡು ಎಂಚುಂಡು ಏ ನರ್ಸರಿಯ ಶಿವ ಇದ್ದಾರೆ ಶಿವಾಸ್ ನಿಸರ್ಗ ಬನ್ನಿ ಶಿವ ಅವರೇ ಇದೆಲ್ಲ ಯಾರಿಗೆ ನೀವು ಫಸ್ಟ್ ರೋಸ್ ಕೊಟ್ಟದ್ದು ಯಾರಿಗೆ ರೋಸ್ ಯಾರಿಗೆ ಅಂತ ಹೇಳಿ ರೋಸ್ ಕೊಡ್ಲಿಲ್ಲ ನಾವು ಕಟ್ಟಿಂಗ್ ಇಂದಲೇ ಸ್ಟಾರ್ಟ್ ಮಾಡಿದ್ವಿ ರೋಸ್ ಕೊಡ್ಲಿಕ್ಕೆ ಈಗ ನೀವೆಲ್ಲ ಪ್ರೇರಣೆ ಕೊಡ್ತಾ ಇರೋದು ಹೌದು ಸ್ಟಾರ್ಟಿಂಗ್ ಇದು ಯಾವ್ದೆಲ್ಲ ರೋಸು ಇದೆಲ್ಲ ಇದು ಬರೀ 80 ರೂಪಾಯಿಗೆ ಈಗ ಒಂದು ಆಫರ್ ಹಾಕಿದ್ದೀವಿ ನಾವು ಈ ವಿಡಿಯೋ ನೋಡಿ ಬಂದವರಿಗೆ ಹೌದು ಈ ವಿಡಿಯೋದ ನಂತರ ಆಫರ್ 80 ರೂಪಾಯಿ ನೋಡಿ ಈ ಗಿಡ ಎಷ್ಟು ತಗೊಂಡ್ರು 80 ರೂಪಾಯಿ 80 ಇದು 80 ಇಷ್ಟೇ ಬ್ರಾಂಚಸ್ ಇರ್ತದೆ ಗಿಡ ದೊಡ್ಡ ಸೈಜ್ ಕವರ್ ಮಾತ್ರ ಈಗ ಉಳ್ದದೆಲ್ಲ ತೋರಿಸಿ ತೋರಿಸುವ ನೋಡಿ ಇದು ರೋಸ್ ತಕೊಂಡು ನೋಡಿ ಎಷ್ಟು ವೆರೈಟಿ ಇದೆ ನೋಡಿ ಎಷ್ಟು ವೆರೈಟಿ ಇನ್ನು ಬರ್ತಾ ಇದೆ ಒಂದು 7-10 ವೆರೈಟಿ ವರೆಗೆ ಇದೆ 10 ವೆರೈಟಿ ಬೇರೆ ಬೇರೆ ಇದೆ 10ರಿಂದ ಮೇಲೆ ಇದೆ ಈ ವಿಡಿಯೋ ನೋಡಿ ಬಂದವರಿಗೆ ಬಿಗ್ ಆಫರ್ 80 ರೂಪಾಯಿ ಯಾವುದು ತಕೊಂಡು ರೋಸು ರೋಸ್ ಎಸ್ ರೋಸಿಗೆ 80 ರೂಪಾಯಿ ಬರೇ 80 ಇದು ಎಕ್ಸೋರಾ ಇದರಲ್ಲಿ 2-3 ಟೈಪಲ್ಲಿ ಇದೆ ಚಿಕ್ಕ ಕವರ್ ಇಂದು ಇದೆ ಓಕೆ ಎಷ್ಟು ಅದಕ್ಕೆ ಇದೆಲ್ಲ 140 ರೂಪಾಯಿ ಓಕೆ ಇದು ಇದೆ 230 ರೂಪಾಯಿ ದೊಡ್ಡ ಕವರ್ ಅಲ್ಲಿ ದೊಡ್ಡ ಕವರ್ ಅಲ್ಲಿ ಇದು ಜಾಸ್ತಿ ತಗೊಂಡ್ರೆ ಇನ್ನೂ ಡಿಸ್ಕೌಂಟ್ ಉಂಟು ಡಿಸ್ಕೌಂಟ್ ಮಾಡ್ತೀರಿ ಮಾಡ್ತೀವಿ 2-3 ವಿಡಿಯೋ ನೋಡಿ ಬಂದವರು ಬರುವವರು ಯಾರಾದ್ರೂ ತುಂಬಾ ತಗೊಂಡ್ರೆ ಡಿಸ್ಕೌಂಟ್ ಇದೆ ಇದೆ ಸುದ್ದಿ ಅಂತ ಹೇಳಿದ್ರೆ ಆಯ್ತು ಆಯ್ತು ಓಕೆ ಇದು ಎಕ್ಸೋರದಲ್ಲೇ ತುಂಬಾ ವೆರೈಟಿ ಇದೆ ಇದು ಕೇಪ್ಲ ಹೌದು ಕೇಪ್ಲ ಇದು ಆರ್ಡಿನರಿ ಕೇಪ್ಲಲ್ಲಿ ಸ್ವಲ್ಪ ಹೈಬ್ರಿಡ್ ನೋಡಿ
ಪೂಜೆಗೆಲ್ಲ ಬೇಕಾಗ್ತದೆ ಪೂಜೆಗೆಲ್ಲ ಗುಡ್ಡೆ ಬೇಕಾಗ್ತದೆ. ಹತ್ತುವ ಕೆಲಸ. ಗುಡ್ಡೆ ಹತ್ತುವ ಕೆಲಸ ಇಲ್ಲ, ಸೀದಾ ಮನೆಯಲ್ಲಿ ಕೇಪಲ. ಇದು ಇದು ಮಧುಕಾಮಿನಿ ಅಂತ. ಮಧುಕಾಮಿನಿ. ಹಾ ಎಸ್, ಇದು ನಂದಿ ಬಟ್ಲು. ನೋಡಿ, ನಂದಿ ಬಟ್ಲು ಅಂತ ಹೇಳಿದ್ರೆ ಹೀಗಿರ್ತದೆ ಹೂವು. ಎಲ್ಲರೂ ನೋಡಿದಿರಿ ನಂದಿ ಬಟ್ಲು. ಪೂಜೆಗೆಲ್ಲ ಜಾಸ್ತಿ ಆಗ್ತದೆ. ಪೂಜೆಗೆಲ್ಲ ಜಾಸ್ತಿ ಇದು ಬೇಕಾಗ್ತದೆ. ಬಿಲ್ವ ಪತ್ರೆ. ಬಿಲ್ವ ಪತ್ರೆ. ಇದು ಅದು ಗಾರ್ಡನ್ ಹಿಂದೆ. ಇದು ಗಾರ್ಡನಿಂಗ್. ಬಾಲ್ ಶೇಪ್ ಅಲ್ಲೆಲ್ಲ ಕಟ್ಟಿಂಗ್ ಮಾಡ್ಲಿ. ಹಾ, ಅವು ಇದು ಗೋಸಂಪಿಗೆ. ಇದರಲ್ಲಿ ಫ್ಲವರಿಂಗ್ ಇಲ್ಲ, ಹೊರಗೆ ಇದೆ, ತೋರಿಸ್ತೇನೆ ನಾನು. ಹಾ, ಗೋಸಂಪಿಗೆ. ಎಸ್, ಇದು ಇದು ಎರಕ ಪಾಮ್ ಅಂತೇಳಿ. ಎರಕ ಫಾರ್ಮ್. ಇದೆಲ್ಲ ಗಾರ್ಡನಿಂಗ್ ಅಲ್ಲ? ಇದೆಲ್ಲ ಗಾರ್ಡನ್ ಇಲ್ಲಿ ಬನ್ನಿ. ಇದೆಲ್ಲ ಗಾರ್ಡನಿಂಗ್. ನೋಡಿ, ಎರಕ ಫಾರ್ಮ್. ನೋಡಿ, ವಾಟರ್ ಲಿಲ್ಲಿ ಇದೆ. ವಾಟರ್ ಲಿಲ್ಲಿ ಇದೆ. ವಾಟರ್ ವಾಟರ್ ಲಿಲ್ಲಿ. ವಾಟರ್ ಲಿಲ್ಲಿ. ವಾಟರ್. ಹಾ, ಇದು ಕಲಾತಿಯ ಅಂತ ಹೇಳಿ. ಇದು ಗಾರ್ಡನ್ ಇಲ್ಲಿ. ಎಲ್ಲ ಗಾರ್ಡನಿಂಗ್. ಕಲಾತಿಯ ಅಲ್ಲ, ಇದು ಇದೆಲ್ಲ ಎಂತ ಬಾಳೆ ಇಲ್ಲ ಬಾಳೆ ಅಲ್ಲ, ಅಲ್ಲ, ಟ್ರಾವೆಲ್ ಫಾರ್ಮ್ ಅಂತ ಟ್ರಾವೆಲ್ ಫಾರ್ಮ್ ಅಂತನಾ? ಸೈಡ್ ಅಲ್ಲಿ ಬರುತ್ತೆ. ಒಂದೇ ಸೈಡ್ಗೆ ಬರುದು. ಓಕೆ. ರುದ್ರಾಕ್ಷಿ ಅಂತ ಇನ್ನು ಫ್ಲವರ್ ಬಿಡ್ಬೇಕಷ್ಟೇ. ನೋಡಿ, ಇಲ್ಲಿ ಬರ್ತಾ ಉಂಟು ನೋಡಿ ಅಡಿಯಲ್ಲಿ. ಎಂತದು? ರುದ್ರಾಕ್ಷಿ ಅಂತ. ನಿಮಗೆ ಬೇಕಾದ್ರೆ ರುದ್ರಾಕ್ಷಿ ಉಂಟು. ರುದ್ರಾಕ್ಷಿ ರುದ್ರಾಕ್ಷಿ ಅಲ್ಲ, ಫ್ಲವರಿಂಗ್ ರುದ್ರಾಕ್ಷಿ. ಫ್ಲವರಿಂಗ್ ರುದ್ರಾಕ್ಷಿ. ಆಯ್ತು, ಅದನ್ನ ಅವ್ರು ಬಂದು ನೋಡ್ತಾರಲ್ಲ. ಒಂದು ವಾರದಲ್ಲಿ ಫ್ಲವರಿಂಗ್ ಬಿಡ್ತದೆ ಇದು. ಹಾ, ಇದೆಂತ ಸರ್ ಇಷ್ಟು ಚಂದದು? ಇದು ಕಲಶ ಬಿದಿರು ನೋಡಿ. ಇದರಲ್ಲಿ ಗೋಲ್ಡ್ ಇದೆ, ಇದು ಗ್ರೀನ್ ಇದೆ. ಕಲಶ ಬಿದಿರು. ಕಳಸ ಬಿದಿರು. ವಾ, ನೋಡಿ, ಇದು ಹೇಗೆ ಮಾಡುದು? ಹೇಗೆ ಗಿಡ? ಇದು ಗಾರ್ಡನ್ ಏರಿಯಾಕ್ಕೆ ನಿಮ್ಗೆ ಇದು ಪೆಬಲ್ಸ್ ಹಾಕೋ ಜಾಗಕ್ಕೆಲ್ಲ ಬಾರಿ ಚಂದ. ಬಾರಿ ಚಂದ. ನೋಡಿ, ಕಳಸೆ ಬಿದಿರಂತೆ, ಬಾರಿ ಚಂದದ್ದು. ನೋಡಿ, ಬಾರಿ ಚಂದದ್ದು. ಎಷ್ಟು ಹೆಗ್ಗೆ ಇದೆ ನೋಡಿ. ನೋಡಿ, ಪಾಟಿಂಗ್ ಬಾರಿ ಚಂದ ಬರ್ತದೆ. ಬಾರಿ ಚಂದ ಬರ್ತದೆ. ಕಳಶೆ ಬಿದಿರು. ವಾವ್. ಇದು ಬಿದಿರಲ್ಲಿ. ಹಾ, ಇದು ಇನ್ನೊಂದು ಬಿದಿರು, ಬ್ಯಾಂಬೋ. ಇವೆಲ್ಲ ಕ್ರೋಟಾನ್ಗಳು. ಹೌದು. ಇದು ರೆಂಜೆ. ಹಾ, ರೆಂಜೆದ ಬೋಡ, ರೆಂಜೆದ ನೆಮ್ಮೂಲುಂಡು. ಜಾಯಿಕಾಯಿ ಇದೆ, ಕಷಿ. ಜಾಯಿಕಾಯಿ ಕಷಿ ಇದೆ. ರೊಪ್ಪ ನೋಡಿ. ಹಾ, ಜಾಯಿಕಾಯಿ ಕಷಿ ಕಟ್ಟಿದ್ದು. ಹಾ, ಇದೆಲ್ಲ ತೆಂಗಿನ ಗಿಡಗಳು. ತೆಂಗಿನ ಗಿಡಗಳು ಒಳ್ಳೆ. ಧರ್ಮಪುರಿ ಇದೆ, ಊರಿಂದು ಇದೆ. ಧರ್ಮಪುರಿ ಊರಿಂದು. ಆಮೇಲೆ ಮಲೇಷಿಯನ್ ಇದೆ, ಟೀನ್ಟುಡಿ ಇದೆ. ಮಲೇಷಿಯನ್ ಟೀನ್ಟುಡಿ. ಮತ್ತೆ ಪೆಪ್ಪರಲ್ಲಿ ಇದೆ. ಪೆಪ್ಪರಲ್ಲಿ ಕರಿಮುಂಡ ಉಂಟು, ಪಣಿಯೂರು ಉಂಟು, ಮತ್ತೆ ಬುಷ್ ಪೆಪ್ಪರ್ ಉಂಟು. ಇದು ಮ್ಯಾಂಗೋಸ್ಟಿನ್ ಉಂಟು ನೋಡಿ, ದೊಡ್ಡ ಚಂದದ ಮ್ಯಾಂಗೋಸ್ಟಿನ್ ಉಂಟು. ಒಳ್ಳೆ ಹಣ್ಣು ಇದು. ಭಾರಿ ಒಳ್ಳೆ ಹಣ್ಣು ಇದು ಮ್ಯಾಂಗೋಸ್ಟಿನ್. ಅಬಿಯು ನೋಡಿ. ಅಬಿಯು ನೋಡಿ, ಅಬಿಯು. ಇದೆಲ್ಲ ಕಾಡಲ್ಲಿ ಎಲ್ಲ ಮರ ಇರ್ತಲ್ಲ, ಸುರಗಿ ಅಂತ ಹೇಳಿ. ಸುರಗಿ. ನಾ ಮಾಲೆ ಎಲ್ಲ ಮಾಡ್ತಿದ್ರು. ಸುರಗಿ. ಸುರಗಿ. ಮತ್ತೆ ದೊಡ್ಡ ಬಿಲ್ವ ಹತ್ರ ಇದೆ. ದೊಡ್ಡ ಬಿಲ್ವ ಪತ್ರ. ಹುಣಸೆ ಮರ ಇದೆ ನೋಡಿ ಅಲ್ಲಿ. ಹುಣಸೆ ಗಿಡ ಅಲ್ಲ, ಇದು ಮರವೇ. ಮರವೆಯಾ? ಪುಣ್ಕೆದ ಅಡ್ಡಾಡು ಪೆಟ್ಟು ತಿಂತನದಲ್ಲ ಇಂಚ ನೆನಪುಂಡು ಪಂಟಣ್ಣ. ದುವೇ ಪುಣ್ಕೆದ ಅಡ್ಡಾಡು ಬೂರ್ದು ನಿಂಚಿ ಯಪ್ಪು. ಇದು ಇಲ್ಲೇ ಪ್ಲಾಂಟೇಶನ್ ಮಾಡಿರುವಂತದ್ದು. 2 ವರ್ಷ ಒಂದು 100-180 ವೆರೈಟಿ ಮಾಡಿದ್ದೀರಿ. ಈಗ ಇಲ್ಲಿ ನಿಮ್ಮ ಹತ್ರ ಎಷ್ಟು ವೆರೈಟಿ ಮಾವಿಂದು ಉಂಟು ಸರ್? ಒಂದು 62 ವೆರೈಟಿ ಉಂಟು. 62 ವೆರೈಟಿ ಅಂದ್ರೆ ಇಲ್ಲಿ ಆಗುವಂತ ಮಾವುಗಳು ಮಾತ್ರ. ಇಲ್ಲಿ ಆಗುವಂತ ಮಾವುಗಳು ಮಾತ್ರ. ಲಾಂಗನ್ 4 ಸೀಸನ್ ಲಾಂಗನ್. ಇದು ಮಠೋವಾ ವೆರೈಟಿ ಇದೆ. ಇದರಲ್ಲಿ ಇದೆ ನೋಡಿ. ಅಂಜೂರ ಗಿಡ ಉಂಟು. ಲಾಂಗನ್, ರುಬಿ ಲಾಂಗನ್. ಸೇಬು ಇದೆ, ದಾಳಿಂಬೆ ಇದೆ. ಸೇಬು, ದಾಳಿಂಬೆ, ಬಳಿಚಾಂಬ. ಓಕೆ. ಇದು ರಾಮಫಲ, ಸೀತಾಫಲ. ಇದು ಬಳ ಬ್ಲಾಕ್ ನೇರಳೆ. ಪುನರ್ಪುಳಿಯಲ್ಲಿ ಕಷಿ. ಈಗ ಕಷಿ ಪುನರ್ಪುಳಿಗೆ ಇದಕ್ಕೆ ಎಂತ ವ್ಯತ್ಯಾಸ? ಇದು ಬೇಗ ಆಗ್ತದೆ ಸ್ವಲ್ಪ. ಅರ್ಜೆಂಟ್ ಪುನರ್ಪುಳಿ ಬೇಗ ಆಗ್ಬೇಕಂತ ಹೇಳಿ ನೋಡಿ. ಬೇಗ ತಪ್ಪ ಸಡನ್ನ ಪುಳಿಯೇ. ಜಬೋಟಿಕಾ. ಇದು ಸಹ ಲಾಂಗನ್ ನೋಡಿ. ಲಾಂಗನ್ ಹೊಸ ವೆರೈಟಿ ಆಗಿದೆ. ಲಾಂಗನ್ ಆಗಿದೆ, ಇನ್ನು ಹಣ್ಣು ಆಗ್ಬೇಕದು. ಹಣ್ಣಾಗಬೇಕು. ಇಲ್ಲಿ ಇದೆ ಲಾಂಗನ್ ಅಲ್ಲಿ ತುಂಬಾ ವೆರೈಟಿ ಇದೆ. ಮತ್ತೆ ಇದು ಆಲ್ ಸೀಸನ್ ಹಲಸು. ಗಮ್ಲೆಸ್. ಹೌದು. ಮಾಯನರಹಿತ. ಪುಲ್ಸನ್ ಇದೆ. ಇದರ ಬೀಜ ಅಲ್ಲಿ ಗಿಡ ಅಲ್ಲಿ ಇದೆ ಹೊರಗೆ ತೋರಿಸ್ತೇನೆ. ಇದರ ಬೀಜ ಸಮೇತ ತಿನ್ಬಹುದು. ಒಂಥರ ರಂಬುಟನ್ನ ಹಾಗೆ. ಪುಲ್ಸನ್. ಹೌದು. ಇದು J33 ಹಲಸು. ದೊಡ್ಡ ಕವರು. ದೊಡ್ಡ ಇದು. ವಿಯೆಟ್ನಾಮ. ಹೌದು. ಯಾವುದು ರುಚಿ? ಯಾವುದು? ನಮಗೆಲ್ಲ ರುಚಿ. ಒಂದಕ್ಕಿಂತ ಒಂದು. ಪೇರಳೆ. ಇಲ್ಲಿ ಪೇರಳೆ. ತೈವಾನ್ ಪಿಂಕ್. ಇದೆಂತ ಸರ್? ಇಲ್ಲಿ ಇಷ್ಟು ಚಿಕ್ಕದ್ರಲ್ಲಿ ಉಂಟು. ಅಡಿಯಲ್ಲಿ ಪೇರಳೆ ಉಂಟು ನೋಡಿ. ಇಲ್ಲಿ ಉಂಟು ನೋಡಿ.
ಚಿಕ್ಕ ಗಿಡದಲ್ಲಿ ಉಂಟು, ಅಲ್ಲ ಇಲ್ಲಿ ಒಂದು ಉಂಟಲ್ಲ, ಅಲ್ಲಿ ಉಂಟು. ಇದು ಎಂತ ಮರ ಈ ಶ್ರೀಗಂಧದಲ್ಲಿ ಪೇರಳೆ ಆಗ್ತದೆ? ಆಗ್ತದೆ ನೋಡಿ, ಇಲ್ಲೆಲ್ಲ ನೋಡಿ, ಇದು ಬರೀ ಇದರ ಮೇಲೆ ಮಲ್ಕೊಂಡಿದೆ ನೋಡಿ. ಮೇಲೆ ಅಂದ್ರೆ ಇದು ಈಗ ಕೊಯ್ರಿ, ಅದು ತಿನ್ನಿ. ಹಾ ನೋಡಿ, ನೀವು ಕಟ್ ಮಾಡಿ. ಮಾಡ್ಬೇಕಾ? ಹಾ, ಅದು ತುಂಬ ಬೆಳೆದಿರ್ಲಿಕ್ಕೆಲ್ಲ, ಆದ್ರೂ ಕಟ್ ಮಾಡಿ ನೀವು. ಗ್ಯಾರಂಟಿಯಾ? ಓ, ಅದರಲ್ಲಿ ಉಂಟು ಇನ್ನು ಸಹ. ನಿಮ್ಮದು ನೋಡಿ, ಅಲ್ಲಿ ಹುಡುಕಿದ್ರೆ ಇನ್ನೂ ಸಹ ಉಂಟು ಆಚೆ. ಅದು ಮಾಡ್ಬೇಕು. ಯಾವುದು ನಿಮ್ಗೆ ಬೇಕು? ಇದು ಬೇಕಾ? ನೋಡಿ, ಇಲ್ಲಿ ಇರಬೇಕು. ಅಲ್ಲಿ ಒಂದು ಯಾವುದು ನೋಡಿ, ಇಲ್ಲಿ ನೋಡಿ ನೋಡಿ, ಇಲ್ಲಿ ಒಂದಲ್ಲ ಎರಡು ಉಂಟು, ಒಂದೇ ಒಂದ್ಸಲ ಲೈಕಲ್ಲಿ. ಹಾ, ಅದು ಕಟ್ ಮಾಡಿ. ಹಾ, ತುಂಬಾ ಹಣ್ಣಾಗಿರ್ಲಿಕ್ಕೆಲ್ಲ ಆದ್ರೂ ಸಮಾಧಾನ ಆಗ್ಬೇಕಲ್ಲ. ಇದನ್ನೆಲ್ಲ ತೊಳೆದು ತಿನ್ನುವಾಗ ಎಲ್ಲ ಮದ್ದು ಬಿಡ್ಲಿಲ್ಲ, ಯಾವುದು ಮದ್ದು ಬಿಡ್ಲಿಲ್ಲ, ಯಾವುದಕ್ಕೂ ಸ್ಪ್ರೇ ಇಲ್ಲ. ಸ್ಪ್ರೇ ಇಲ್ಲ. ಹಾಗಾದ್ರೆ ನಾನು ತಿನ್ಬೋದು? ಓ, ತಿನ್ಬೋದು. ಆದ್ರೆ ನಿಮ್ಗೆ ನೆಲಕ್ಕೆ ಹಾಕಿದ ನಂತರ ಇನ್ನೂ ಟೇಸ್ಟಿಂಗ್ ಜಾಸ್ತಿ ಸಿಗ್ತದೆ. ಈಗ ಚಿಕ್ಕ ಕವರಲ್ಲಿ ಇರುದಲ್ಲ. ಬಾಟಲ್ಲಿ? ಹಾ, ಹೌದು, ಇನ್ನೂ ಹಣ್ಣಿದೆ ನೋಡಿ ಆಚು. ಅಣ್ಣ, ಪೇರಳೆ ಕೊಯ್ಯೋಡದಿಜ್ಜಿ ಬಗ್ಗೋಡು, ಪೇರಳೆಗೆ ಕೊಯ್ಯೋರಿಜ್ಜಿ ಬಗ್ಗೋಡು. ಇದು ಇದು ಮಲ್ಕೊಂಡು ತಿನ್ಬೋದು. ಅಂದಪ್ಪ ಇಂದು ಜೊತೆ ಅಂತೀನಲ್ಲ ಇಜ್ಜಿಂದಲ್ಲ ಆಡಬೇಕು. ಕೊಯ್ಯರು ಯಾರು? ಹೆಂಗ್ ಕೊಯ್ನಿ? ದಯ್ಯಾರಿಗೆ. ಇಂದೆ ಮೂಲು ಹಾ, ದಯ್ಯಾರಿಗೆ ಉಂಡೆ ಲೈಫರ್. ಇಂದೆ ಮೂಲದಲ್ಲ ಮಲ್ಬೇರಿ ಪುರಿ ಎತ್ತಪ್ಪ. ಪುರಿ ಹತ್ತಿ ಅವು ಮಲ್ ಬೇರೆ, ಇನ್ನು ಮಲ್ ಪುರಿ ಹತ್ತು. ಇದು ಕಸಿ ತಿನ್ಲೆ ತಿನ್ನೋಡಿ ಆಗಿದೆ ನೋಡಿ. ಪೇರ್ಲ ಅದು ನೋಡ್ಬೇಡಿ, ದೊಡ್ಡ ಗಿಡದಲ್ಲಿ ಮುಗಿದಿದೆ. ಇಂದೇ ಬ್ರೆಜಿಲಿಯನ್ ಮಲ್ಬೇರಿಗೆ ಸರ್. ರಂಬುಟಾನ್ ಬಾರಿ ಸೋಕೊಂಡು ಮಾತ್ರ ಆಯ್ತು. ಬರಾಣ ಬರಾಣ ಕಾಟು ಕೂರ ಐತಿ, ಬರಾಣ ಕುಕ್ಕು ಬರ ಐತಿ ಮಗಿ. ರಂಬುಟಾನ್ ಮಲ್ಲ ಮಲ್ಲ ಆತಂడి ಮಾತ್ರ ಸೇಲ ಉಂಟು ಕೊಡೆತ್ಕೊಂಡು ಅಲ್ಪ ಇಂಕ್ಲ ಮಂಜಲಡಪದ ಸರಿ ಉಂಟು. ಆತನ ತಿಂತೆ ಅಂದ್ರು ಕದಾಲಜ್ಜಿ. ನೀರಿದಲ ಇಲ್ಲೇ ಸೈಜ್ ಉಂಟು. ನೀರಿದಲ ಮಲ್ಲ ಉಂಡು ಬರ್ಪಿ ವರ್ಷ ಫ್ರೂಟಿಂಗ್ ರೆಡಿ ಇರಿ. ಬರುವ ವರ್ಷ ರಂಬುಟಾನ್ ತಿನ್ಬೇಕಾ ಈ ಗಿಡ ತಗೊಂಡೋಗಿ? ನೋಡಿ, ಇದು ಅಬಿಯು, ಇದು ಸಹ ಬರುವ ವರ್ಷ ರೆಡಿ ಆಗ್ತದೆ. ಬರುವ ವರ್ಷ ಅಬ್ಯೂ ತಿನ್ಬೇಕಾ ಈ ಗಿಡ ತಗೊಂಡೋಗಿ? ಅಕ್ಕ ದಾಯ್ತು ಅಂತಾರೆ. ಯಾನ್ ರೆಡ್ ರೋಸ್ ದಾವಲ ಒಂಜಿ ದಾಸವಾಳ ದಾವಲ ಪದೊಂದೆ. ಹೌದಾನೆ ರೋಸ್ ದಾ ರೋಸ್ ಎಂಕ್ಲಿಲ ಒಂತೆ ನಡ್ತ ಅಂಚೆ ನಾನು ಎಷ್ಟ ಕಲರ್ ಇಜ್ಜಂಡ ಅಂಚೆ ತೊನ್ನಿ ಯಾನ್ ಅಂದ ಇತ್ತೆ ಆಫರ್ ದಲ್ಲ ಉಂಡ ರೋಸ್ಗು ಅವ್ರು ಗೊತ್ತುಜ್ಜಿದ ಅದಂದು ಅಂದ ಫಸ್ಟ್ ಟೈಮ್ ಇಡೆ ಫಸ್ಟ್ ಟೈಮ್ ಬತ್ತ ಎಂಚ ಉಂಡು ನರ್ಸರಿ ತೊಂದರೆ ಇಜ್ಜಿ ತೊಂದರೆಜ್ಜ ಇರೆಗೆ ಹೌದಾದಲ್ಲ ಸೈಡ್ ದ ದಾಸವಾಳ ಹಾ ಪೂರ ಮೂಜಿಲ ಪೂತನೆ ಸರ್ ಎಂಚ ಉಂಡು ಗಿಡ ಉಂಡು ಅಂದು ಇತ್ತೆ ಈರ್ ರೋಸು ದಾಸವಾಳ ಬರತ್ತೆ ತೊಂದ್ರ ರೆಡಿಯಾ ಅತ್ತ ಅದನ್ನ ಒಂಜಿ ಕುಕ್ಕು ಬೆಲಕಾಯ ಕುಕ್ಕುಲ ಅವಲ ಎಂಜಿ ಬೇಗ ಆಪುಂಡದಲ್ಲ ಇಜ್ಜತ ಬೇಗ ಆಪುಂಡು ತಿರ್ತಡೆ ಆಪುಂಡು ತಿರ್ತಡೆ ತಿರ್ತಡೋಲು ಪಿಲಕಾಯ ಇಜ್ಜ ಪಾಪುಂಡು ಅಂಚಿತ್ನ ದೈಲುಲ್ಲ ಅಂದ ತಿರ್ತರ ಆಪುಜಿ ನಡ್ತುಂಡ ಅವೋ ಮಣ್ಣದ ಮಣ್ಣು ದೊಂಬು ಊರಿನ ಜಾಗ ಆವಡತ್ತ ಖಾಲಿ ಜಾಗ ವೇಸ್ಟ್ ಜಾಗ ಬಂದೈತುಂಡ ಆಪುಂಡು ಅಂದ ರೋಸ್ ಜೂನ ಖುಷಿ ಆಪುಂಡತಿ ಸಾಕತ್ತುಂಡು ಇರ್ನ ಬುದರೇನ ಸವಿತಾ ಓಕೆ ಇದು ಬನಾನಾ ಚಿಕ್ಕು. ಬನಾನಾ ಚಿಕ್ಕು ಉದ್ದ ಸೈಜ್ ಬರ್ಪುಂಡೆ. ಉದ್ದದ ಕಾರ್ತಿಕ್ ಈಗ ಹೂ ಬಿಟ್ಟಿದೆ, ಈಗಲೇ ಹೂ ಬಿಟ್ಟಿದೆ, ಕಾಯಿ ಇರ್ಬೋದು, ಒಮ್ಮೊಮ್ಮೆ ಕಾಯಿಯನ್ನು ತಕೊಂಡು ಹೋಗ್ತಾರೆ. ಇದು ಮತ್ತೆ ಇದೆಲ್ಲ 4 kg ಮ್ಯಾಂಗೋಗಳು, ಮ್ಯಾಂಗೋ ಗಿಡಗಳು ಉಂಟು ನೋಡಿ, ದೊಡ್ಡದು ಎಲ್ಲ 4 kg ಮ್ಯಾಂಗೋ ಅಂತ ನೋಡಿ, ಇಲ್ಲಿ ಬನ್ನಿ. ಅಂದ್ರೆ 4 kg ಅಂದ್ರೆ ಅಷ್ಟು ದೊಡ್ಡದಾಗ್ತದೆ? ಅಷ್ಟು ಹೆಸರು ಮಾತ್ರ ಅಷ್ಟು ದೊಡ್ಡದಾಗುದಿಲ್ಲ, 1.5 kg. ಇದೆಲ್ಲ ದೊಡ್ಡ ದೊಡ್ಡ ಗಿಡಗಳೇ ನೋಡಿ ಎಲ್ಲ. ಇದು ನಮ್ಮ ಅರ್ಜೆಂಟ್ ಕುಕ್ಕು ನಿಮ್ಮದೇ ಬ್ರ್ಯಾಂಡ್ ಈಗ? ಹೌದೌದು, ಅರ್ಜೆಂಟ್ ಮಾವು. ನಾವು ಮೊದಲನೇದಾಗಿ ವಿಡಿಯೋ ಮಾಡಿದಾಗ ಅರ್ಜೆಂಟ್ ಮಾವನ್ನ ಪರಿಚಯ ಮಾಡಿಕೊಟ್ಟಿದ್ವಿ. ಅರ್ಜೆಂಟ್ ಮಾವು ಬ್ರ್ಯಾಂಡ್ ಆಗಿದೆ. ಹೌದು, ಅರ್ಜೆಂಟ್ ಕುಕ್ ಅಂತ ಹೇಳಿ ಅರ್ಜೆಂಟ್ ಕುಕ್ಕು. ನನಗೆ ನನ್ನ ಕ್ರೇಜಿ ವರ್ಸಿದ ನನ್ನ ದನಿಗಳು. ಹೌದು, ಹಾಗೆ ಅರ್ಜೆಂಟ್ ಕುಕ್ ಅಂತ ನಮ್ಮ ದನಿಗಳು. ಇದು ಗುವಾ, ಇದು ಪೇರಳದಲ್ಲಿ ಸ್ವಲ್ಪ ದೊಡ್ಡ ವೆರೈಟಿ. ಈಜಿಪ್ಟಿಯನ್, ಇದರಲ್ಲಿ ತುಂಬಾ ಗುಂಚಲಾಗಿ ಬರ್ತದೆ. ಈಜಿಪ್ಟಿಯನ್ ಗುವಾ ಅಂದ್ರೆ ಪೇರಳೆ ಅಂದ್ರೆ ನಿಮ್ಗೆ ಇಷ್ಟು ಅಡಿಯಲ್ಲಿ ಬರುದಿಲ್ಲ, ಸ್ವಲ್ಪ ಹೈಟ್ 5 ಫೀಟ್. ಇದು ನೋಡಿ ಹಲಸು, ಎವರಿಕಾ, ಇದೆಲ್ಲ ಬರುವ ವರ್ಷ ನಿಮ್ಗೆ ಫ್ರೂಟಿಂಗ್ ರೆಡಿ ನೋಡಿ. ಬರುವ ವರ್ಷ 10 ಫೀಟ್ ಇದೆ ನೋಡಿ. ಮ್ಯಾಂಗೋ ಇದೆ,
ಇದು ಮಲ್ಗೋವಾ ಎಲ್ಲ ಮಲ್ಗೋವಾ. ಈಗೊಲಿ ಹೇಗಿದೆ ನೋಡಿ ಗಿಡ, ದೊಡ್ಡ ದೊಡ್ಡ ಗಿಡ. 1250 ರೂಪಾಯಿ ಇಷ್ಟು ದೊಡ್ಡ ಗಿಡಕ್ಕೆ ನೋಡಿ. 1250. ಹಾಂ, ರಂಬುಟಾನಲ್ಲಿ ಇದು ಚಿಕ್ಕದು, ಇದು ಚಿಕ್ಕದು. ಎಣ್ಣೆ ಐಟಿ. ಇದು ಲಿಂಬೆ 500 ಬೇಕಾದ್ರೂ ರೆಡಿ ಇದೆ ನಮ್ಮಲ್ಲಿ. ಎಂತ ರಂಬುಟಾನ್? ರಂಬುಟಾನ್ ಲಿಂಬೆ. ಹಾಂ, ಬೆಂಗನ್ಪಲ್ಲಿ, ಬೆಂಗನ್ಪಲ್ಲಿ, ಥೈಲ್ಯಾಂಡ್. ಇದಾರ್ದು ಅರ್ಜೆಂಟ್ ಉಕ್ಕಿನ ಚಿಕ್ಕದು. ಇದು ಲಿಂಬೆ. ಮತ್ತೆ ಇದು ದಾಳಿಂಬೆ. ಇದೆಲ್ಲ ಪ್ಲಾಂಟೇಶನ್ ಆಗ್ಬೇಕಷ್ಟೇ ಈಗ. ದಾಳಿಂಬೆ ಆಗಿದೆ ನೋಡಿ. ಇದನ್ನ ದೊಡ್ಡ ಕವರಿಗೆಲ್ಲ ಹಾಕ್ಬೇಕಷ್ಟೇ. ಈ ಗಿಡ ಉಂಟು ತುಂಬಾ. ಇದೆಂತ ಈಗ ದಾಳಿಂಬೆ ಆಗ್ತಾ ಇರೋದು? ಹೌದು, ಇದು ದಾಳಿಂಬೆ. ಇನ್ನು ಇದು ಹೂ ಬಿಟ್ಟ ನಂತರ ಇದನ್ನ ಹೇಳ್ತದೆ. ಶೆಮಿ ಶೇಡ್ ಬೇಕು ಇದಕ್ಕೆ, ಸ್ವಲ್ಪ ತುಂಬಾ ಬಿಸಿಲು ಬೀಳ್ಬಾರ್ದು. ಓ ರಾಮದೇವ್ರೆ, ಇದು ಎಷ್ಟು ಚಿಕ್ಕ ಗಿಡವನ್ನು ನಾವು ಇನ್ನು ಕವರಲ್ಲಿ ಹಾಕಿ ದೊಡ್ಡದು ಮಾಡಿ ನೋಡಿ. ದಾಳಿಂಬೆ ನೋಡಿ, ದಾಳಿಂಬೆಯ ಹೂ. ಇದೆಲ್ಲ ಬರುವ ವರ್ಷಕ್ಕೆ ಸೇಲ್ಸ್ ಮಾಡ್ಬೋದು ಅಷ್ಟೇ. ಸೇಲ್ಸ್ ಎಲ್ಲ ಬರುವ ವರ್ಷಕ್ಕೆ. ಈ ಸರ್ತಿ ಕೊಡುದಿಲ್ಲ ಅಲ್ಲ, ಕೊಡ್ಬೋದು, ಚಿಕ್ಕ ಸಸಿ ಅಲ್ಲ. ದೊಡ್ಡ ಸಸಿ ನಮ್ಮಲ್ಲಿ ಇದೆ ಬೇರೆ. ನೋಡಿ, ದಾಳಿಂಬೆ ಹಿಡ್ಕೊಳ್ಳಿ. ಒಂದು ಲಿಂಬೆ ಅದ, ನಾಗ್ಪುರ ಆರೆಂಜ್. ಇದು ನಾಗಪುರದ ಆರೆಂಜ್. ತುಂಬಾ ಟೇಸ್ಟಿಂಗ್ ಅದು ಸಹ. ಹೊಸಲ ಆಗಿತ್ತು, ತುಂಬಾ ಟೇಸ್ಟಿಂಗ್. ತುಂಬಾ ಟೇಸ್ಟ್ ಇದೆಯಾ? ಇದು ಸ್ವೀಟ್ ಬುಷ್ ಆರೆಂಜ್. ಹಾ, ಮತ್ತೆ ಇದು ಮಲ್ಲಿಕಾ. ಮಲ್ಲಿಕಾ ಇಲ್ಲಿದ್ದಾಳೆ. ಪ್ರಿಯೂರು. ಇದರಲ್ಲಿ ಇದೆ ನೋಡಿ, ಎಲ್ಲದರಲ್ಲೂ ಮೆನು ಇದೆ. ಹಾ, ಇದು ಬನಾನಾ ಪಿಂಕ್ ಮಾವು. ಇದು ಕೋಸೇರಿ. ಅದು ಕೋಸೇರಿಯಾ? ಬನಾನಾ ಪಿಂಕ್ ಅಂದ್ರೆ ಯಾಕೆ ಗೊತ್ತುಂಟ ನೋಡಿ, ಹೀಗೆ ಆಗ್ತದೆ ಅಂತ ನೋಡಿ. ಹೌದು, ಉದ್ದೊದ್ದ ಅದರಲ್ಲಿ ಇನ್ನು ಎಲ್ಲೋ ಇದೆ ನೋಡಿ. ಇದು ಎಲ್ಲೋ ಇದು ತುಂಬಾ ಟೇಸ್ಟಿಂಗ್. ಸೈಜ್ ಒಂದು 6 ಇಂಚ್ ಎಲ್ಲ ಉದ್ದ ಬರ್ತದೆ. ಬನಾನಾ ಮ್ಯಾಂಗೋ ಎಲ್ಲೋ ನೋಡಿ. ಇದರಲ್ಲಿ ಇದು ಬಿಗ್ ಮುಂಡಪ್ಪ, ಜಂಬು ಮುಂಡಪ್ಪ ಈತ ಮಲ್ಲೆ ಬರ್ತದೆ. ಆದ್ಮಲ್ಲನಾ? ಅಬ್ಬಾ, ಆಲ್ಫೋನ್ಸ್ ಇಲ್ಲಿ ನೋಡಿ. ಆಲ್ಫೋನ್ಸೋ ಮ್ಯಾಂಗೋ ಐಸ್ ಕ್ರೀಮ್ ತಿಂದವರಿಗೆ ಗೊತ್ತಿರ್ತದೆ. ಐಸ್ ಕ್ಯಾಂಡಿ ಆಲ್ಫೋನ್ಸೋ ಅಂತ ಹೇಳಿ ನೋಡುವಾಗ್ಲೇ ಆಗಿದೆ. ಆಲ್ಫೋನ್ಸೋ. ಹೀಗೆ ಎಷ್ಟು ವೆರೈಟಿ? ಥೈಲ್ಯಾಂಡ್ ಕಾಟಿಮ್ ಒಂದು ನಿಮ್ಗೆ ಒಂದು 60 ವೆರೈಟಿ ಇರ್ಬೋದು ಸರ್. ಇದು ನೋಡಿ, ಎಲ್ಲ ಬೇರೆ 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 ಬೇರೆ. ಇದು ಮಿಯಾಜಾಕಿ. ಇದು ಬೆರಿ. ಇದರಲ್ಲಿ ಆಗಿದೆ ನೋಡಿ, ಬೆರಿ ಇದರಲ್ಲಿ. ಆಕಳಿ ಬೆರಿ, ಬೆನ್ನಲ್ಲ ಬೆರಿ. ಇದೀಗ ಹೂವೆಲ್ಲ ಮಾವು ಮುಗೀತಲ್ಲ, ಇದರಲ್ಲಿ ಸ್ಟಾರ್ಟಿಂಗ್ ಅದು. ಇಂದೇನು ನಡಪು ನಾಂಡ ಬೆರಿಕ್ಕೋಡೆ ಅನ್ನೋಲ್ಲ. ಬೆರಿಕ್ಕೋಡೆ. ಚಂದ್ರಕರ್ಣ. ನೀಲಂ, ಅಮೇರಿಕನ್ ರೆಡ್. ಇದು ನೋಡಿ ಮಸಾಲೆ. ಇದು ನೋಡಿ ಬಡೆಸೊಪ್ಪು. ತಿಂತದ್ದು ತಿನ್ಬೋದಾ? ತಿನ್ಬೋದು. ಅಲ್ಲ ಇದಕ್ಕೆ ಹೋಟೆಲಲ್ಲೆಲ್ಲ ಸಿಗ್ತದೆ ಅಲ್ಲ. ಹೌದು, ಅದೇ. ಅಲ್ಲ ಇದಕ್ಕೆ ಏನಿಲ್ಲ, ತಿನ್ಬೋದು ಆರಾಮ. ಎಲ್ಲ ಮಸಾಲೆ ಐಟಮ್ ಇದು 2-3. ಇದು ಗಂಧಸಲೆ. ಇದು ತಿನ್ಲಿಕ್ಕೆ ಆಗೋದಿಲ್ಲ, ಪರಿಮಳ ನೋಡಿ, ತಿನ್ಬೋದು. ಅಲ್ಲ ಇದೀಗ ಎಂತ ಸೇಮ್ ಬೀಡಾಗಿದೆ? ಹೌದು, ಮಸಾಲೆ ಇಲ್ಲಿ ಹಾಕಿದ್ದಾರೆ. ಪಾನ್ ಮಸಾಲ. ಹೌದು, ಪಾನ್ ಮಸಾಲಾಗೆ. ಹೌದು, ಪಾನ್ ಮಸಾಲ ಬೇರೆ ಹೋಗಿ ಒಂದು ಹೇಳ್ತಂದ್ರೆ ನಿಮಗೆ ಮತ್ತೊಂದು ಬೀಡ ಹಾಕೋದು ಬೇಡ. ಡ್ರ್ಯಾಗನ್ ಫ್ರೂಟ್ ಹಾಕೋರಿದ್ರೆ ಬನ್ನಿ ಇಲ್ಲಿ. ತೋತಾಪುರಿ ವೆಂಚಸ್ ಹೇಗಿದೆ ನೋಡಿ. ಇದು ಜಮೈಕನ್ ಸ್ಟಾರ್ ಅಂತೆ ನೋಡಿ. ಅದು ಸಹ ಒಳ್ಳೆ ಫ್ರೂಟ್. ಟಾರ್ಪುಳಿ ಜಮೈಕನ್ ಸ್ಟಾರ್. ಕೊಟ್ಟಿಯೂರು ಸೂಪರ್ ಕಿಂಗ್. ರೆಡ್ ಐವೇರಿ. ಇದು ಸೈಜ್ ತುಂಬಾ ಚಂದ ಬರ್ತದೆ. ಯಾವ್ದು? ರೆಡ್ ಐವೇರಿ. ರೆಡ್ ಐವೇರಿ ಮಾವು. ಅಲ್ಲ ಈ ಮಾವಲ್ಲಿ ಎಷ್ಟುಂಟು? 63? ಅಲ್ಲಪ್ಪ, ಜಾಸ್ತಿ ಇದೆ. ನಮಗೆ ಇಲ್ಲಿ ಆಗುವಂತ ವೆದರ್ಗೆ ಮಾತ್ರ ತರೋದು. ನೀವು ತರೋದು? ಓಕೆ. ಇಲ್ಲಿಕ್ಕೆ ನಿಮಗೆ 500ರಿಂದ ಮೇಲೆ ಇದೆ. ಆದ್ರೆ ಇಲ್ಲಿ ಆಗ್ಬೇಕಲ್ಲ. ಕಾಲಪಾಡಿ. ಜಂಬೋ ರೆಡ್. ಅದರಲ್ಲಿ ಚಿಕ್ಕದು. ಸುವರ್ಣರೇಖಾ. ಇದು ಸಹ ಒಳ್ಳೆ ಸೈಜ್ ಮಾವು. ಸುವರ್ಣರೇಖಾ ರಜನೊಲ್ಲೇರ್. ದಸಾರಿ ಮ್ಯಾಂಗೋ. ಆಲ್ಫೋನ್ಸೋ ಅದರಲ್ಲಿ ಅದು ದೊಡ್ಡದು. ಇದೆಂತ? ಇದು ಸಕ್ಕರೆ ಗೊಟ್ಟಿ. ಯಾವುದು? ಸಕ್ಕರೆ ಗೊಟ್ಟಿ. ಸಕ್ಕರೆ ಕುಟ್ಟಿ. ಕಾಡು ಮಾವಿನಾಗಿ ಇಷ್ಟೇ ದೊಡ್ಡದು ಬರ್ತದೆ. ಭಾರಿ ಟೇಸ್ಟಿಂಗ್. ಇದು ನಿಮ್ಗೊಂದು 300 ಗಿಡ ಬೇಕಾದ್ರೂ ಉಂಟು. ಎಷ್ಟು? 300 ಗಿಡ ಸಕ್ಕರೆ ಗೊಟ್ಟಿ ಉಂಟು. 300 ಗಿಡ ಆಫರ್ ಕೊಡ್ತಾರೆ. ಇದು ರೊಮಾನಿಯಾ. ಅವಕಾಡು. ಇದು ಒಟೆಬುಲಿ. ರೆಡ್ ಟಮರಿಂಗ್. ಅದು ನೆಲ್ಲಿ. ರೆಡ್ ಆಮ್ಲ ನೆಲ್ಲಿ. ಇದು ಗ್ರೀನ್ ನೆಲ್ಲಿ. ಇದು ಓಟೆಪುಲಿ. ಓ ರಾಮನ್ ಊರುಂಡದ. ಕಾಲಪಾಡಿ. ಇದು ಬ್ಲೂ ಮ್ಯಾಂಗೋ. ಪ್ರಿಯೂರು. ತೋತಾಪುರಿ. ನಾಮ್ಡಾಕ್. ಇದೊಂದು ಕ್ಷೀಮಾವು ಅಂತೇಳಿ. ಯಾವುದು? ಕ್ಷೀಮಾವು. ಸೈಜ್ ದೊಡ್ಡದು ಬರ್ತದೆ.
ಅದು ಸಕ್ಕರೆ ಕೊಟ್ಟು ಅದಕ್ಕೆ ಈಗ ಈ ಗಾರ್ಡನ್ ಇದೆ ಸ್ಪೆಷಲ್ ನಿಮ್ಮಲ್ಲಿ? ಇದೆಲ್ಲ ಔಟ್ಡೋರ್ ಗಾರ್ಡನಿಂಗ್ ಎಂದು ಮಾತ್ರ ಹೇಳಿದ್ವಿ. ಹಾ. ಇಂಡೋರ್ ಇಂದೆಲ್ಲ ನಮ್ಮಲ್ಲಿ ಹಳೆ ನರ್ಸರಿಯಲ್ಲಿ ಉಂಟು. ಹಳೆ ನರ್ಸರಿ ಉಂಟು, ಇದೆಲ್ಲ ಉಂಟು ಇಲ್ಲಿ. ಎಲ್ಲ ಅಲ್ಲಿ ಉಂಟು. ಇಂಡೋರ್ ಉಂಟು, ಔಟ್ಡೋರ್ ಉಂಟು, ನಿಮಗೆ ಬೇಕಾದ್ದುಂಟು. ಅಲ್ಲಿ ನೋಡಿ ತೂಜಾ ಅವರ ತಜ್ಪಲಣ್ಣ ತೂಜಾಗೆ ತೂಜಾ. ಈಗ ಇದರಲ್ಲಿ ಎಷ್ಟು ವೆರೈಟಿ? ಇದೆಲ್ಲ ಯಾವುದು ಔಟ್ಡೋರ್ ಇದೆಲ್ಲ ಗಾರ್ಡನಿಂಗ್ ಆಗುವಂತ ಇಲ್ಲಿ ತುಂಬಾ ಒಂದು 100ರಿಂದ ಮೇಲೆ ವೆರೈಟಿ ಉಂಟು. ನೀವು ಒಂದು ಗಾರ್ಡನಿಂಗ್ ಮಾತ್ರ ಆಗುದು 100-200 ವೆರೈಟಿಯಿಂದ ಮೇಲೆ ಉಂಟು. ಇದೆಲ್ಲ ಮಿಂಗ, ಅರಾಲಿಯಾ, ಶಂಕರಪುರ ರಿಬ್ಬನ್ ಗ್ಲಾಸ್, ಶಂಕರಪುರ ಮಲ್ಲಿಗೆ. ಅಲ್ಲ, ನಿಮ್ಮ ಹತ್ರ ಇನ್ನೊಂದು ಯಾವ್ದು ಮಲ್ಲಿಗೆ ಉಂಟು? ಯಾವ ಮಲ್ಲಿಗೆ ಉಂಟು? ಅದು ಮತ್ತೆ ಮೈಸೂರು ಇದೆ. ಮೈಸೂರು? ಹೌದು. ಈಕ್ವಲಿ ಶ್ರೀಲಂಕಾದ ಎಂತ ಅದು? ಅದು ಶ್ರೀಲಂಕಾ ಬೇರೆ ಮಲ್ಲಿಗೆ, ಅಂದ್ರೆ ಯಾವಾಗಲೂ ನಿಮ್ಗೆ ಫ್ಲವರಿಂಗ್ ಇರ್ತದೆ. ಅದೊಮ್ಮೆ ತೋರಿಸ್ತೀವಿ ನೋಡಿ. ಶಂಕರಾಪುರ. ಮತ್ತೆ ಇದೆಲ್ಲ ಔಟ್ಡೋರಿ. ಅರೇಲಿಯಾ ಗೋಲ್ಡ್, ಸೈಪ್ರಸ್, ತೂಜಾ, ದಾಸವಾಳ, ಆಮೇಲೆ ಚೀನಿದಾಲ್. ನೋಡಿ ಇದೆಲ್ಲ ದಾಸವಾಳ. ನಿಮಗೆ ನಾನು ನಾಲ್ದು ಆಫರ್ ಕೊಡ್ತೇನೆ. ಈಗ 150ಗೆ ನಮ್ದು ಇಲ್ಲಿ ಸೇಲ್ ಬರೀ 100 ರೂಪಾಯಿಗೆ ಹಾಕ್ತೇನೆ ನಾನು. ಪಾಟ್ 100 ರೂಪಾಯಿಗೆ ಹಾಕ್ತೀರಾ? ನಾಲ್ದಿಂದ. ಇದು ಈಗದ ರೇಟು. ನಿಮ್ಮ ವಿಡಿಯೋ ಬಂದ ನಂತರ 100 ರೂಪಾಯಿ ದಾಸವಾಳ. ಈ ತಿಂಗಳು ಪೂರ್ತಿ ಇದೆ. ಯಾವುದು? ಪಾಟ್ ಗಿಡ. ಸೇಮ್ ಗಿಡಗಳೇ ಇರ್ತದೆ. ಈಗ ನೋಡಿ ಪಾರಿಜಾತ ನೋಡಿ, ಫ್ಲವರಿಂಗ್ ಇರ್ಬೋದು. ಈಗ ಪಾರಿಜಾತ ಅಲ್ಲಿ ಆಗಿದೆ ನೋಡಿ ಇವು. ಪಾರಿಜಾತ ಆಗಿದೆ. ಪೆನ್ಸಿಲ್ ಪಾಮ್ ಬರೀ 350 ರೂಪಾಯಿ. ಎಷ್ಟು ಹೈಟ್ ಗಿಡ. ಪೆನ್ಸಿಲ್ ಫಾರ್ಮ್, ಚೂಪಾದ ಪೆನ್ಸಿಲ್ನ ಆಕಾರದ ಫಾರ್ಮ್ ಅದು. ಪೆನ್ಸಿಲ್ ಫಾರ್ಮ್. ದಾಸವಾಳ ಇದೆ ನೋಡಿ, ಇದು ಬರೀ 60 ರೂಪಾಯಿಗೆ ಇನ್ವೆಸ್ಟ್ ಕೊಡ್ತೀವಿ ನಾಲ್ದು. ಈಗ ಎಷ್ಟು? ಈಗ ನಮ್ಮದು 80 ರೂಪಾಯಿ. ನಾಡಿದ್ದು ಬಂದ್ರೆ ನಾಲ್ದಿಂದ 60 ರೂಪಾಯಿ. 60 ಚಿಕ್ಕ ರೂಪಾಯಿ ಕವರ್ ನೋಡಿ. ಪಾಟಿಗೆ 100 ರೂಪಾಯಿ. ಆದ ಹೂವಿದು ಚಂದ ನೋಡಿ. ನಿಮಗೆ ಹೂವು ಅಂದ್ರೆ ಭಾರಿ ಇಷ್ಟಲ್ಲ ನೋಡಿ. ನಾಳೆಗೆ ಉಂಟು, ಇವತ್ತಿಂದ ಉಂಟು ನೋಡಿ. ಬರೀ 60 ರೂಪಾಯಿಗೆ ಎಲ್ಲ ತುಂಬಾ ವೆರೈಟಿ ಇದೆ. ನೋಡಿ ಇದೊಂದು ನೋಡಿ, ಮುದ್ದೆ ದಾಸವಾಳನೇ ಇದೆ ಅದರಲ್ಲಿ. ಮೈಕ ದಾಸವಾಳ. ಮುದ್ದೆ ದಾಸವಾಳ ನೋಡಿ. ಇದೆಲ್ಲ ಮುದ್ದೆ ಕೇಸರಿ. ಇದು ಕುಪಿಯಾ ಅಂತ ಹೇಳಿ. ಕುಪಿಯಾ. ಎಂತ ಕುಪಿಯಾ. ಇದರಲ್ಲಿ ನೋಡಿ ರೋಸಲ್ಲಿ ನಮ್ಮಲ್ಲಿ ಗ್ರೀನ್ ರೋಸ್ ಇದೆ. ಈಗಲ್ಲಿ ಇದೊಂದು ಸೇಲ್ಸ್ ಒಬ್ಬೊಬ್ರು ಇಂಟ್ರೆಸ್ಟ್ ಇದ್ದವರಿಗೆ ಮಾತ್ರ, ಅದಕ್ಕೆ ನಾವು ಸೈಡಲ್ಲಿ ಇಟ್ಟದ್ದು. ಇಷ್ಟೇ ಗ್ರೀನ್ ರೋಸಲ್ಲಿ ಗ್ರೀನ್ ರೋಸ್. ಓ ರಾಮ, ಇದು ಬ್ಲ್ಯಾಕ್ ಇದೆ. ನಾನು ತೋರಿಸ್ತೇನೆ. ಗ್ರೀನ್ ರೋಸ್, ಬ್ಲ್ಯಾಕ್ ರೋಸ್ ಇದೆ. ಇದು ಕ್ರೀಪರ್ ನೋಡಿ. ಇದೊಂದು ಅರ್ಧ ಫೀಟ್ ಎಲ್ಲ ಇಳ್ಕೊಂಡು ಹೋಗ್ತದೆ. ಉದ್ದ ನೋಡಿ, ಇಲ್ಲಿ ಉದ್ದಕ್ಕೆ ಹೋಗ್ತದೆ ನೋಡಿ. ಇಷ್ಟೇ ದೊಡ್ಡ ಹೂವು ಕ್ರೀಪರ್. ಇಲ್ಲಿ ಆಗಿದೆ, ನಾನು ತೋರಿಸ್ತೇನೆ. ಒಂದು ಮುಗ್ಗು ನೋಡಿ, ಕಾಣ್ತದ? ಕಾಣ್ತದೆ. 1 ಫೀಟ್ ವರೆಗೆಲ್ಲ ಹೋಗ್ತದೆ. ಇದು ಶ್ರೀಗಂಧ. ಪಾಡಿ. ಈಗ ಇಲ್ಲಿ ಉಂಟು ನೋಡಿ. ಇದೆಲ್ಲ ದಾಳಿಂಬೆ ಆಗಿದೆ. ಹೌದು, ಇದರಲ್ಲಿ ಉಂಟು ನೋಡಿ. ಹಾಕ್ಬೇಕಷ್ಟೇ ಎಲ್ಲ. ದಾಳಿಂಬೆ, ಮ್ಯಾಂಗೋಸ್ಟಿನ್. ಇಷ್ಟು ದೊಡ್ಡ ಗಿಡ ಸಹ ಉಂಟು ನಮ್ಮಲ್ಲಿ ರಡಿಯಲ್ಲಿ. ಇಷ್ಟು ದೊಡ್ಡ ಗಿಡ ಸಹ ಉಂಟಾ? ರೆಡಿ ಉಂಟು. ಇದೆಲ್ಲ ಮುದ್ದೆ ದಾಸವಾಳ. ಮುದ್ದೆ ದಾಸವಾಳ ಅಂದ್ರೆ ಎಂತ? ಅದು ಪೂರ್ತಿ 5 ಸಲ ಇರುವುದಿಲ್ಲ, ಪೂರ್ತಿ ಒಳಗೆ ಸಲ ಇರ್ತದೆ ನೋಡಿ. ಅದು ನಾಳೆಗೆ ಆಗ್ತದೆ. ಅಂದ್ರೆ ಅದು ಡಿಮಾಂಡ್ ಜಾಸ್ತಿ. ಮುದ್ದೆ ಹೂವಾದ ಕೂಡಲೇ ಹೋಗ್ತದೆ. ಇದು ಅದರಲ್ಲಿ ಎಲ್ಲೋ. ಇದಕ್ಕೆ ಎಂತ ಆಫರ್ ಕೊಡ್ತೀರಾ ದಾಸವಾಳಕ್ಕೆ? ದಾಸವಾಳ ಅದೆಲ್ಲ ನಿಮ್ಗೆ 60 ರೂಪಾಯಿ. 60 ರೂಪಾಯಿ ಕೊಡ್ತೀರಿ? ಆಯ್ತು, ನೋಡುವಾಗ 4 ದಿನದಿಂದ ಎಲ್ಲ ಬನ್ನಿ ಮಾರ. 60 ರೂಪಾಯಿ ವಿಡಿಯೋ ನೋಡಿ. ಸೇಮ್ ಗಿಡಗಳಿರ್ತದೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ವಿಡಿಯೋಕ್ಕಾಗುವ ಚೇಂಜ್ ಆಗಿದೆ ಅಂತೆಲ್ಲ ನೋಡಿ. ವ್ಯತ್ಯಾಸ ಇರ್ತದೆ ಹೈಟಲ್ಲಿ ಒಂದೊಂದು ಗಿಡಗಳು. ನೋಡ್ಕೊಳ್ಳಿ ಕವರ್. 60ಕ್ಕೆ ಕೊಡ್ತೀರಿ? ಹೂ ಇರುವ ಗಿಡವೇ? ಯಾವ ಅವ್ರಿಗೆ ಬೇಕಾದ್ದು, ನಾವು ಕೊಡ್ಲಿಕ್ಕೆಲ್ಲ ಏನು ತಗೊಳ್ತಾ ಇರೋದು. ಇದೆಲ್ಲ ಚೈನಾ ಡಾಲ್ ಗಾರ್ಡನ್. ಚೈನಾ ಡಾಲ್ ಇಂತ. ಇದು ಕಾಕಡ. ಸರ್ ಹೂವು ಇಷ್ಟ ಅಂಡೆ? ಮಾತಲ್ಲ ಇಷ್ಟ ಅಂడి ಬಾರಿ ಶೋಕುಂಡು. ರೋಸ್ ಮಾತ್ರ ಬಾರಿ ಶೋಕುಂಡು. ಮೇಡಮ್ ಯಾವ್ದು ಇಷ್ಟ ಆಯ್ತು? ಎಲ್ಲೊಂದು ಚಂದ ಉಂಟು. ಯಾವ್ದು ಈಗ ತಗೊಳ್ಳಿಕ್ಕೆ ಅವ್ರಿಗೆ ಯಾವ್ದು ಹೇಳಿದ್ರಿ? ನಾವೆರಡು ತಗೊಂಡಾಯ್ತು. ರೋಸ್ ಇದೆರಡು. ಇನ್ನು ರೋಸೆ ಅದು ಅವನಿಗೆ ಮಗನಿಗೆ. ಮೇಡಮ್ಗೆ? ಅವ್ರಿಗೆ ಬೇಡ, ಮದುವೆ ಆಗಿದಲ್ಲ, ಇನ್ನು ಬೇಡ ಅಂತೇಳಿ. ಮದುವೆ ಆಗಿದೆ ಬೇಡ ಅಂತ ನಾನು ಅದು ಮೇಡಮ್ ಹತ್ರ ಕೇಳ್ಬೇಕು. ಹೌದಾ ಮೇಡಮ್? ಅಲ್ಲ, ನೀವೇ ಬೇಡವಾ? ಅಲ್ಲ, ಮಗನಿಗೆ ತಗೊಂಡ್ರು ನೀವೇ ಅಲ್ಲ ಸಾಕುದು.
ಜೀವನಾಟದಲ್ಲಿ ಈಗ ಬಂದದ್ದು ನೋಡು, ಎರಡು ತಗೊಂಡಿದ್ದೇವೆ, ಇನ್ನು ಒಂದು ವಾರ ಕಳೆದು ಬರುದು. ಮತ್ತೆ ಬರೋದು ಮೇಡಮ್. ಈಗ ಅವರಿಗೆ ತಗೊಂಡ್ರೆ ಸಾಕುದು ಯಾರು? ನಾನೇ. ಮತ್ತೆ ಇಲ್ಲ ಯಾರೇ ಕಷ್ಟ ಇದು ಅರ್ಧ ತೊಂದಲ್ಲ ಸಾಂಕುನಾರೇತಾ ಆವಡ್. ಎಂತ ಇದು? ಇದು ರೋಸೆ, ಇದು 80 ರೂಪಾಯಿ. ನಾಡಿಜಿಗೆ ಈಗೆಲ್ಲ 100. ಈಗೆಲ್ಲ 100, ನಾಡಿಜಿಗೆ 80. ಇದೆಲ್ಲ ಉಜೀನಿಯ. ಹಾಂ, ಇದು ವೆರಿಗೇಟೆಡ್ ಉಜೀನಿಯ. ವೆರಿಗೇಟೆಡ್. ಮತ್ತೆ ನಾವು ಬಂದು ನಿಂತದ್ದು ಆನೆ ಹತ್ರ. ಇದೀಗ ಕಟ್ಟಿಂಗ್ ಎಲ್ಲ ನೀವೇ ಮಾಡುದಾ? ನಮ್ಮ ಲೇಬರ್ ಇದ್ದಾರೆ, ನಾನು ಮಾಡ್ತೇನೆ. ಮಾಡ್ತೀರಿ? ಎಸ್. ಆನೆ ಇದರಲ್ಲಿ ಒಂದು 3-4 ವೆರೈಟಿ ಇದೆ. ಜುಮ್ಕಿ ದಾಸವಾಳ ನೋಡಿ, ಹೆಂಗಳೆಯರ ಕಿವಿಗೆ ಹಾಕುವ ಜುಮ್ಕಿಯ ಥರದ ದಾಸವಾಳವನ್ನು ಜುಮ್ಕಿ ದಾಸವಾಳ ಎಂದು ಕರೆಯುವರು. ಶ್ರೀಲಂಕಾ ಇದು ಯಾವಾಗಲೂ ಇರ್ತದೆ ನಿಮಗೆ ಫ್ಲವರಿಂಗ್. ಯಾವುದಿದಾ? ಇದು ಇಲ್ಲ ಅಂತಿಲ್ಲ, ಯಾವಾಗ ಟೈಮ್. ಶ್ರೀಲಂಕಾ ಮಲ್ಲಿಗೆ. ಶ್ರೀಲಂಕಾ ಮಲ್ಲಿಗೆ ತುಂಬ ಹೂವು ಬಿಡ್ತಾ ಇರ್ತದೆ. ತುಂಬ ಹೂವು ಬಿಡ್ತದೆ. 2, 4, 5 ಎಸಲಿನ ಶ್ರೀಲಂಕಾ ಮಲ್ಲಿಗೆ. ಬರೀ ವಿಶೇಷವಾದಂತಹ ಸ್ಥಳಿ ಶ್ರೀಲಂಕಾ ಮಲ್ಲಿಗೆ. ಅದು ಮೊಜಾಂಡ ವೈಟ್ ತಾವರೆ ಇದೆ. ತಾವರೆ. ಇದೆಲ್ಲ ಇದರಲ್ಲಿ ಗುಲಾಬಿಯಲ್ಲಿ ನಿಮಗೆ ಲೋಕಲ್ ಗುಲಾಬಿ ಇದೆ. ಲೋಕಲ್ ಗುಲಾಬಿ ಮುಂಚೆ ಪನ್ನೀರ್ ಅಂತ ಹೇಳ್ತಿದ್ರಲ್ಲ, ಅದು ಸಹ ಇದೆ. ಅದು ಇದೆಯಾ? ಎಲ್ಲ ಗಾರ್ಡನಿಂಗ್ ಏರಿಯಾ, ಗಾರ್ಡನಿಂಗ್ ಗಿಡಗಳಲ್ಲ, ಪೂರ್ತಿ ಗಾರ್ಡನಿಂಗ್ ಫಾರ್ಮ್ದು ಕೂಡ. ಹೌದು, ಇದು ಇದೆ ನೋಡಿ. ಯಾವ್ದದು? ಅದೆಂತ? ಟರ್ಮಿನೇಲಿಯಾ ಅಂತ. ವಾ, ಟರ್ಮಿನೇಲಿಯಾ. ಹೌದು, ತುಂಬ ಗಿಡಗಳಿದೆ. ಫುಲ್ಲು ಟರ್ಮಿನೇಲಿಯಾ. ಇದು ಗ್ರೀನ್ ಪೈಕ್ರಾಸ್. ಇದು ರೌಂಡು, ಗುಂಡು ಗುಂಡೆ ಸೆತಕ್ಕೆ. ಅದು ಆನೆದು ಫ್ಯಾಮಿಲಿ. ಆನೆದು ಫ್ಯಾಮಿಲಿ ಒಂದೇ ಫ್ಯಾಮಿಲಿಯವರು, ಅವರನ್ನು ಹಾಗೆ ಗುಂಡು ಮಾಡಿ ಬಿಟ್ಟದ್ದು. ಇದು ನೋಡಿ, ಎಲ್ಲ ಕಾಲಪಾಡಿ. ಇದೊಂದು ನೋಡಿ, ಯಾವುದು? ಇದು ತೋರಿಸಿ ಫಸ್ಟಿಗೆ ನೋಡಿ. 1, 2, 3 ನಿಮಗೆ ಬೇಕಾದಾಗೆ ಆನೆಯ ಫ್ಯಾಮಿಲಿ ಇದು ನೋಡಿ. ಇದಕ್ಕೆ ಎಷ್ಟು ಸರ್? ಅದು 7,000. ಹಾಂ, 7,000. ಹೌದು, ಅದು ಸೇಲ್ ಆಯ್ತು. ಸೇಲ್ ಆಯ್ತಾ? ಬೆಲ್ಲಾರಿಗೆ ಸೇಲ್ ಆಗಿದೆ ಅದು? ಹೌದು, 2 ಆಗಿದೆ. ಇದು ಕಾಲಪಾಡಿ ನೋಡಿ, ಈಗಲೇ ಹೂ ಬಿಟ್ಟಿದೆ ನೋಡಿ. ಕಾಲಪ್ಪಾಡಿ ಇದೆಲ್ಲ ಸ್ಟಾಕ್ ಇದೆ. ಫ್ರೂಟ್ಸ್ ಎಲ್ಲ ಚಿಕ್ಕುಗಳಿದೆ, ದೊಡ್ಡ. ಈಗ ಅದೆಲ್ಲ ಎಂತ? ಇದೆಲ್ಲ ಎಂತ? ಅದನ್ನು ತೋರಿಸಿ ನಮಗೆ. ಎಂತ ನೀವು ಹಾಗೆ ನಮಗೇನಾದ್ರೂ ಮಾಡಿ ಕೊಡ್ತೀರಾ? ಕೊಡ್ಬೋದು. ಅಂದ್ರೆ ಹೇಗೆ? ಅಂದ್ರೆ ಈಗ ನಾವು ಇಲ್ಲಿ ರೆಡಿ ಮಾಡಿ ಇಟ್ಟದ್ದು ನಮಗೆ. ಅಂದ್ರೆ ಎಂತಕ್ಕೆ ಇದು? ಅಂದ್ರೆ ಇದರಲ್ಲಿ ಬೇರೆ ಬೇರೆ ವೆರೈಟಿ ಮ್ಯಾಂಗೋಗಳು ಉಂಟು, ತುಂಬಾ ವೆರೈಟಿ ಇದೆ. ಈಗ ನಾವು ಇದನ್ನು ರೆಡಿ ಮಾಡಿ ಇಲ್ಲಿ ಫ್ರೂಟಿಂಗ್ ಯಾವ ರೀತಿ ಬರ್ತದೆ ಅಂತ ಆಗ್ತದೆ. ಆದ್ರೆ ಇದು ನಮಗೆ ಎಲ್ಲಿಗೆ ನಿಮಗೆ? ಹೌದು, ಸೇಲ್ಸ್ ಇಂದ ಇನ್ನು ಮಾಡ್ಲಿಕ್ಕೆ ಉಂಟು. ಅಂದ್ರೆ ಈ ರೀತಿ ನಮಗೆ ಮಾಡಿ ಕೊಡ್ತೀರಾ? ಮಾಡಿ ಕೊಡ್ಬೋದು. ಸೈಟ್ ಅಲ್ಲಿ ಎಂತೆಲ್ಲ ಹಾಕಿದ್ರಿ ನೋಡಿ, ತೋರಿಸಿ. ಇದಕ್ಕೆ ಕೋಕೋ ಬಿಟ್, ಮತ್ತೆ ಆಡಿನ ಗೊಬ್ಬರ ನೋಡಿ. ಆಡಿನ ಗೊಬ್ಬರ, ಕೋಕೋ ಬಿಟ್ ಎಲ್ಲ ಹಾಕಿ. ಹೌದು, ಮತ್ತೆ ಮಣ್ಣು ಮತ್ತೆ ಅಡಿಭಾಗ ಹೋಲ್ಸು ಮಾಡಬೇಕು ನೋಡಿ ಇಲ್ಲಿ. ಅದೇ ಹೀಗೆ ಹೋಲ್ಸು ಆಗ್ಬೇಕು ನೋಡಿ, ನೀರು ಹೋಗ್ಲಿಕ್ಕೆ. ಹೌದು, 4 ಬದಿ ಹೋಲ್ಸು ಮಾಡಿ ಒಳಭಾಗದಲ್ಲಿ ಅಂಚಿನ ಪೀಸ್ ಇಡಬೇಕು. ಅಂಚಿಟ್ಟು ಮತ್ತೆ ವಾಪಸ್ ಈ ಕೊಕ್ಕೋ ಬಿಟ್ಟು ಇಡಬೇಕು ಅದಕ್ಕೆ ಕವರ್ ಆಗಿ. ಆಮೇಲೆ ಸ್ಟೆಪ್ ಮಣ್ಣು ಕೊಡ್ತಾ ಬಂದ್ರೆ ನೋಡಿ. ಎಲ್ಲ ಅದೇ ರೀತಿ ಇದೆ ನೋಡಿ. ಮತ್ತೆ ಯಾವ ವೆರೈಟಿ ಅಂತೇಳಿ ನೇಮ್ ನೋಡಿ. ಎಲ್ಲ ನೋಡಿ, ನಿಮಗೂ ಬೇಕಾದ್ರೂ ಕೂಡ ನೋಡಿ, ಫುಲ್ ತೋರಿಸಿ ಕಾರ್ತಿಕ್ ನೋಡಿ. ಹೀಗೆ ಮಾಡಿ ಕೊಡಲಾಗುವುದು ಅಂತ. ಆ ಡ್ರಮ್ಮನ್ನು ಕಟ್ ಮಾಡಿ ಆ ಡ್ರಮ್ಮಿನಲ್ಲಿ ಈ ರೀತಿಯಾದಂತಹ ಒಂದು ಗಿಡವನ್ನು ನೆಟ್ಟು ನಿಮಗೆ ನೀಡಲಿಕ್ಕೆ ರೆಡಿ ಇದ್ದಾರೆ. ಹಾಗೆ ಹೆಸರು ಹಾಕ್ಬೋದು ನೋಡಿ. ಹೌದು, ಕುರುಕನ್ ಅವೆಲ್ಲ ಗಿಡಗಳಿದ್ದಾವೆ. ಆ ಎಲ್ಲ ಗಿಡಗಳನ್ನು ನಿಮಗೂ ಕೂಡ ಕೊಡ್ತಾರೆ. ನಿಮ್ಮಲ್ಲೂ ಕೂಡ ಅದೇ ರೀತಿಯಾಗಿ ಪ್ಲಾಂಟೇಶನ್ ಕೂಡ ನೀವು ಮಾಡ್ತೀರಿ ಅಂತಂದರೆ ಈ ರೀತಿ ತಯಾರಿ ಮಾಡಿ ಕೊಡ್ತಾರೆ ಅವರು, ಅಲ್ವಾ? ಹೌದು, ರೆಡಿ ಮಾಡಿ ಕೊಡ್ತೀರಿ. ಇದು ನೋಡಿ, ಆಗ್ರೋ ಬ್ಯಾಗಲ್ಲಿಯೂ ಕೂಡ ಹಾಕಿಕೊಡ್ತೀರಿ. ಅಶ್ವತ್ಥ ಮರದಲ್ಲಿ ಒಂದು ವಸ್ತು ಬಂದಿದೆ, ಬನ್ನಿ. ಹೌದಾ? ಯಾವುದು? ಅಶ್ವತ್ಥ ಮರದಲ್ಲಿ. ಇದು ಟರ್ಮಿನಲ್ಲಿ. ಅದು ಮೊನ್ನೆ ಸ್ವಲ್ಪ ಡ್ಯಾಮೇಜ್ ಆಯಿತು ಬರುವಾಗ. ನೋಡಿ, ಅಶ್ವತ್ಥದಲ್ಲಿ ನೋಡಿ, ವೆರಿಗೇಟೆಡ್. ಎಂಥದ್ದು? ವೆರಿಗೇಟೆಡ್ ನೋಡಿ, ಅಶ್ವತ್ಥ. ಹೊಸ ಮಾದರಿಯ ಅಶ್ವತ್ಥ ಗಿಡ ಇದು. ರೆಂಜದಲ್ಲೂ ಆಗಿದೆ ನೋಡಿ ಎಲೆ. ಇಲ್ಲದ್ರೆ ಎಲ್ಲ ಗ್ರೀನ್ ಬರುದಲ್ಲ, ಎಲ್ಲ ವೈಟ್ ಮಿಕ್ಸ್. ಇದೆಂತ? ಇದು ಟರ್ಮಿನೇಲಿ. ಅದು ಮೊನ್ನೆ ನಮಗೆ ಲೋಡ್ ಬಂದಾಗ ಸ್ವಲ್ಪ ಡ್ಯಾಮೇಜ್ ಆಗಿ ಸೆಟ್ ಆಗ್ತದೆ, ಸ್ವಲ್ಪ ಟೈಮ್ ಬೇಕು ನೋಡಿ. ಇಲ್ಲಿ ಇಟ್ಟಿದೆ ನೋಡಿ, ಬಚ್ಚಿದೆ ಕಂಡಮಟ್ಟೆ. ಇಂತಹ ಗಿಡಗಳು ಬೇಕು. ನಿಮ್ಮ ಗಾರ್ಡನ್ ಚಂದ ಕಾಣಬೇಕು, ನಿಮ್ಮ ಮನೆಯಲ್ಲಿ ಮಾವು ಆಗಬೇಕು, ನಿಮ್ಮ ಮನೆಯಲ್ಲಿ ಹಲಸಾಗಬೇಕು, ಗಮ್ಲೆಸ್ ಹಲಸಬೇಕು, ಶ್ರೀಲಂಕಾದ ಮಲ್ಲಿಗೆ ಆಗಬೇಕು ಅಂತಿದ್ರೆ ಕೂಡಲೇ ಬನ್ನಿ ನಿಸರ್ಗ ಗಾರ್ಡನ್ ನರ್ಸರಿಗೆ. ಇದಿರುವಂತಹದ್ದು
ಪುತ್ತೂರು ಸುಳ್ಯ ರಸ್ತೆಯಲ್ಲಿ ಮುಕ್ರಂಪಾಡಿಯಲ್ಲಿ ಹನುಮ ವಿಹಾರದಲ್ಲಿರ್ತಕ್ಕಂತಹ ನಿಸರ್ಗ ಗಾರ್ಡನ್ ನರ್ಸರಿಗೆ ಬನ್ನಿ. ರೂಟ್ ಹೇಳ್ತಾ ಇದ್ದೀವಿ. ಪುತ್ತೂರು ಸುಳ್ಯ ಮಾರ್ಗದಲ್ಲಿ ಪುತ್ತೂರಿಂದ ನೀವು ಸುಳ್ಯಕ್ಕೆ ಹೋಗ್ತಾ ಇದ್ರೆ ಎಡಭಾಗಕ್ಕೆ, ಸುಳ್ಯದ ಕಡೆಯಿಂದ ಪುತ್ತೂರಿಗೆ ಬರ್ತಾ ಇದ್ರೆ ಬಲಭಾಗಕ್ಕೆ ನಿಸರ್ಗ ಗಾರ್ಡನ್ ನರ್ಸರಿ ಹನುಮ ವಿಹಾರ ಮುಕ್ರಂಪಾಡಿ. ಇಲ್ಲಿಗೆ ಬನ್ನಿ. ನಿಮ್ಮ ಗಾರ್ಡನ್ನ ಅಂದವನ್ನು ಹೆಚ್ಚಿಸಿ ನಿಮ್ಮ ಮನೆಯಲ್ಲಿ ಸೂಪರ್ದು ಪೆಲಕಾಯಿ ತಿನ್ನುವಂಥ ಪೆಲಕಾಯ್ದಿದೆ, ಕುಕ್ಕಿದ್ದಿದೆ. ಮತ್ತೊಂದು ಅರ್ಜೆಂಟ್ ಕುಕ್ ಬೇಕಾ, ಅದಕ್ಕೂ ಇಲ್ಲೇ ಬನ್ನಿ. ನಿಸರ್ಗ ಗಾರ್ಡನ್ ನರ್ಸರಿ ಮುಕ್ರಂಪಾಡಿ ಹನುಮ ವಿಹಾರ. ಈ ವಿಡಿಯೋ ನೋಡಿ ಬರುವವರಿಗೆ ಮುಕ್ರಂಪಾಡಿಯ ಹನುಮ ವಿಹಾರದ ನಿಸರ್ಗ ಗಾರ್ಡನ್ ನರ್ಸರಿ ಮತ್ತು ಮಂಜಲ್ ಪಡಪುವಿನ ನಿಸರ್ಗ ಗಾರ್ಡನ್ ನರ್ಸರಿಯಲ್ಲಿಯೂ ಕೂಡ ಈಗ ನಾವು ಹೇಳಿದ ಎಲ್ಲ ಆಫರ್ಗಳು ಲಭ್ಯ. ಆದ್ದರಿಂದ ಕೂಡಲೇ ಬನ್ನಿ. ಗ್ರಾಹಕರ ಗಮನಕ್ಕೆ ನಿಸರ್ಗ ಗಾರ್ಡನ್ ನರ್ಸರಿ ಹನುಮ ವಿಹಾರ ಮುಕ್ರಂಪಾಡಿ ಮತ್ತು ತೋಟಗಾರಿಕೆ ಇಲಾಖೆ ಹತ್ತಿರ ಮಂಜಲ್ ಪಡಪು ಪುತ್ತೂರು ಇಲ್ಲಿ ಮಾತ್ರ ಇದೆ. ಇಲ್ಲಿ ಹೊರತುಪಡಿಸಿ ಇವ್ರದ್ದು ಬೇರೆ ಎಲ್ಲಿಯೂ ಕೂಡ ಶಾಖೆಗಳು ಇಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ. 100 ಇತ್ತು 80ಕ್ಕೆ ತಗೊಂಡೋಗಿ, 80 ಇತ್ತು 60ಕ್ಕೆ ತಗೊಂಡೋಗಿ, 60 ಇತ್ತು 50ಕ್ಕೆ ತಗೊಂಡೋಗಿ ಬನ್ನಿ. ಕ್ಯಾಮ್ರಾಮ್ಯಾನ್ ಕಾರ್ತಿಕ್ ಕರ್ಕೇರ, ಕೈಪಂಗಳದೋಳ ಶಿವಕುಮಾರ್ ಮತ್ತು ಉಮೇಶ್ ಬಿತ್ತರ್ಕ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.